ನಾಗರ ಪಂಚಮಿಯ ಶುಭಾಶಯಗಳು. ಈ ಹೊತ್ತು ಸ್ಪಂದನ ವಾಹಿನಿ ಸಾದರಪಡಿಸುತ್ತಿರುವಂತಹ ವಿಶೇಷ ಕಾರ್ಯಕ್ರಮ ಸ್ವಾತಂತ್ರ್ಯ ಪಂಚಮಿ ಎನ್ನುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸರಣಿಯಲ್ಲಿ ಇವತ್ತು ನಾವು ನೋಡ್ತಾ ಇರುವಂತದ್ದು ಪಂಚಮಿ ಪಟ್ಟಾಂಗ ಎನ್ನುವಂತಹ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮನೆ ಮಂದಿಯೆಲ್ಲ ಯಾವ ರೀತಿಯಲ್ಲಿ ನಾಗರ ಪಂಚಮಿಯ ಹಬ್ಬವನ್ನ ಸಂಭ್ರಮಿಸ್ತಾರೆ, ಆಚರಿಸ್ತಾರೆ, ಈ ಬಗೆಗೆ ನಾವು ಚಿಂತಿಸುವಂತಹ ಈ ಕಾಲದಲ್ಲಿ ಈ ವಿಶೇಷ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಆಗಮಿಸಿದವರು ಶ್ರೀ ಧೀರಜ್ ಕುಮಾರ್ ಅವರು. ಶ್ರೀ ಧೀರಜ್ ಕುಮಾರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇನೆ. ಜೊತೆಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಮಹಿಳೆಯಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸ್ತಾ ಇರುವವರು ಶ್ರೀಮತಿ ಶುಭಲಕ್ಷ್ಮಿ ಅವರು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಧೀರಜ್ ಕುಮಾರ್ ಅವರೇ, ನಾಗರ ಪಂಚಮಿ ಅಂದ್ರೆ ನಾಡಿಗೆ ಸಂಭ್ರಮ ಎನ್ನುವಂತಹ ಒಂದು ಮಹತ್ವ ಇದೆ. ಈ ನಾಡಿಗೆ ಸಂಭ್ರಮ ಆಗಬೇಕು ಅಂತಾದ್ರೆ ಸಹಜವಾಗಿ ಯಾವತ್ತೂ ಕೂಡ ಮನೆ ಮಂದಿ ಎಲ್ಲ, ಊರ ಮಂದಿ ಎಲ್ಲ ಒಟ್ಟು ಸೇರಿ ಆಚರಿಸುವಂತಹ ಕಾರ್ಯಕ್ರಮ. ಇಂತಹ ಈ ಕಾರ್ಯಕ್ರಮದ ನೆಲೆಯಲ್ಲಿ ನಿಮ್ಮ ಮನೆತನ ಅರ್ಥಾತ್ ನಿಮ್ಮ ಮನೆ ಮಂದಿ ಎಲ್ಲ ಯಾವ ರೀತಿಯಲ್ಲಿ ಈ ನಾಗರ ಪಂಚಮಿಯ ಹಬ್ಬದಲ್ಲಿ ಪಾಲ್ಗೊಳ್ತಾ ಇದ್ರು? ನೋಡಿ, ಬಾಲ್ಯದ ದಿನದಿಂದಲೂ ನಾಗರ ಪಂಚಮಿಯ ದಿವಸ ಒಂದು ಅಂದ್ರೆ ನಮಗೆ ಶಾಲೆಗೆ ರಜೆ ಸಿಗ್ತಾ ಇತ್ತು. ಅದೇ ಒಂದು ಮೊದಲ ಒಂದು ಸಂಭ್ರಮ. ರಜೆ ಸಿಕ್ಕಿ ನಮಗೆ ನಾಗರ ಪಂಚಮಿಗೆ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ಮೂಲ ಸ್ಥಾನ ಮಾತ್ರ ಅಲ್ಲ, ಮನೆ ಹತ್ತಿರ ಇದ್ದ ನಾಗಬನ ಅಲ್ಲಿಯೂ ಕೂಡ ನಾವು ತನುವನ್ನು ಅರ್ಪಿಸುವ ಒಂದು ರೂಢಿ ಇತ್ತು. ಮನೆ ಹತ್ತಿರ ಇರುವ ನಾಗಬನಕ್ಕೆ ಮನೆಯ ಕೆಲವು ಮಂದಿ ಹೋಗ್ತಾ ಇದ್ರ, ಒಂದಷ್ಟು ಜನ ಹೋಗ್ತಾ ಇದ್ರು. ಒಟ್ಟಾರೆ ಹೇಳುವುದಾದ್ರೆ ಅದೊಂದು ಕೌಟುಂಬಿಕ ಒಂದು ಮಿಲನ, ಸಮ್ಮಿಲನದ ಒಂದು ದಿವಸ, ಒಂದು ಆ ಶುಭ ದಿವಸ. ಇವತ್ತಿನ ಆಧುನಿಕ ಕಾಲಘಟ್ಟದಲ್ಲಿ ಈ ಕುಟುಂಬ ಎಲ್ಲ ಬೇರೆ ಬೇರೆ ಉದ್ಯೋಗದ ನೆಲೆಯಲ್ಲಿ ಬೇರೆ ಬೇರೆ ಕಡೆ ಇರುವಂತಹ ಈ ಕಾಲಘಟ್ಟದಲ್ಲಿ ಇಂತಹ ಈ ನಾಗರ ಪಂಚಮಿ ಒಂದು ನಿಜಕ್ಕೂ ಕೂಡ ಒಂದು ವಿಶೇಷ ಒಂದು ಹಬ್ಬ. ಯಾಕಂದ್ರೆ ಕುಟುಂಬದಲ್ಲಿ ಎಲ್ಲರ ಮಿಲನ ಆಗುವಂತಹ ಒಂದು ಹಬ್ಬವೂ ಕೂಡ ಹಾಗೆ. ಖಂಡಿತ ಹಾಗೆ. ಆದ್ರಿಂದ ಪರವೂರಿನವರೆಲ್ಲ ಈ ಹಬ್ಬಕ್ಕೆ ಬರುವಂತವರು ಇದ್ರು. ಈಗ ಒಂದೊಂದು ಕೌಟುಂಬಿಕವಾಗಿ ಉದ್ಯೋಗದ ನೆಲೆಯಲ್ಲಿ ಬೇರೆ ಬೇರೆ ಕಡೆ ಆದವರು ನಾಗರ ಪಂಚಮಿ ದಿವಸ ರಜೆ ಪಡೆದು ಅವರು ಆ ದಿವಸ ಒಟ್ಟಾಗ್ತಿತ್ತು. ಅವರವರು ಮನೆ ಮಂದಿ ಎಲ್ಲ ಸಂಭಾಷಣೆ ಆಗ್ತಾ ಇತ್ತು. ಹಾಗಾಗಿ ಇದೊಂದು ಆ ರೀತಿಯಾಗಿ ಕೌಟುಂಬಿಕ ಮಿಲನಕ್ಕೆ ಒಂದು ಅದ್ಭುತವಾದ ಒಂದು ನಾಗರ ಪಂಚಮಿ ಎನ್ನುವುದು ಮನೆ ಮಂದಿಯ ಸಮ್ಮಿಲನದ ಹಬ್ಬವೂ ಕೂಡ ಸಂಭ್ರಮವೂ ಕೂಡ ಆಗಿದೆ ಅಂತ ಹೇಳ್ಕೊಂಡು, ನಿಜಕ್ಕೂ ಕೂಡ ಈ ಹಬ್ಬಗಳೆಲ್ಲ ಅದರ ಆಳ ಆಂತರ್ಯದ ಸತ್ಯ ಏನು ಅಂತ ಹೇಳಿದ್ರೆ ಮನುಷ್ಯರೆಲ್ಲ ಒಂದು ಒಮ್ಮತದಿಂದ ಕೂಡಿ ಬದುಕುವುದೇ ಅದಕ್ಕೆ ಇಂತಹ ಧಾರ್ಮಿಕವಾದಂತಹ ಒಂದು ಸ್ಪರ್ಶ ಸಿಕ್ಕುವಂತದ್ದು. ಅದರಲ್ಲೂ ಈ ನಾಗರ ಪಂಚಮಿ ಎನ್ನುವುದು ಭಾರತದಲ್ಲಿ ಪ್ರಧಾನವಾಗಿ ಮಳೆಗಾಲದ ಅನಂತರದಲ್ಲಿ ಬರುವಂತಹ ಮೊದಲ ಹಬ್ಬ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಅಂತ ಹೇಳಿದ್ರೆ ಅಲ್ಲಿಂದ ಅನೂಚಾನವಾಗಿ ಈ ಹಬ್ಬದ ಸಂಭ್ರಮ ಮುಂದುವರಿತಾ ಇರ್ತದೆ. ಶುಭಲಕ್ಷ್ಮಿ ಅವರೇ, ಈ ನಾಗರ ಪಂಚಮಿ ವಿಶೇಷವಾಗಿ ಹಬ್ಬದ ಸಂಭ್ರಮ. ಈ ಹಬ್ಬದ ಸಂಭ್ರಮ ಅಂತ ಹೇಳಿದ್ರೆ ಹೊಸ ಬಟ್ಟೆ ಹಾಕೋದು, ಹೊಸ ರೀತಿಯ ಉಡುಗೆ ತೊಡುಗೆಗಳನ್ನ ಧರಿಸೋದು, ಒಂದು ರೀತಿಯಲ್ಲಿ ಮನೆ ಮಂದಿ ಎಲ್ಲ ಖುಷಿಯಲ್ಲಿ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ಮಹಿಳೆಯರು ನಾಗರ ಪಂಚಮಿಯಲ್ಲಿ ಯಾವ ನೆಲೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ? ನಾವು ಅಂದ್ರೆ ಈಗ ಸಂಪ್ರದಾಯ ಜಾಸ್ತಿ ಇರುವಂತ ಕುಟುಂಬಗಳಲ್ಲಿ ನಮ್ಮಲ್ಲಿ ನಾವು ದೊಡ್ಡವರು ಏನು ಹೇಳ್ತಾರೋ ಅದರ ಪ್ರಕಾರ ನಾವು ನಮ್ಮನ್ನ ಅದರಲ್ಲಿ ಇನ್ವಾಲ್ವ್ ಮಾಡಿಸ್ಕೋಬೇಕಾಗ್ತದೆ. ಸೊ ಅವರು ಎಂತ ಹೇಳ್ತಾರೆ ಅದನ್ನ ಸರಿಯಾಗಿ ನಾವು ಪಾಲನೆ ಮಾಡ್ಕೊಂಡು ಬರ್ತೀವಿ. ನಾವು ಯಾವ ರೀತಿ ಮಡಿ ಮಾಡಬೇಕು, ಯಾವ ರೀತಿ ಯಾವ ಪದಾರ್ಥಗಳನ್ನ ಸರಿ ಮಾಡಿ ಅಥವಾ ಒಂದು ನೈವೇದ್ಯಕ್ಕೆ ಬೇಕಾದ ವಿಷಯಗಳನ್ನ ತಯಾರಿಸಬೇಕು, ಅದೆಲ್ಲ ನಾವು ಎಲ್ಲರೂ ಒಟ್ಟಾಗಿ ಮಾಡ್ತೇವೆ. ಅಂದ್ರೆ ನಮ್ಮ ಪ್ರಾಯದವರು, ಸಮಪ್ರಾಯದವರು. ಮತ್ತೆ ಮಕ್ಕಳಲ್ಲಿ ಯಾವಾಗ್ಲೂ ಕುತೂಹಲವೇ. ಅಂದ್ರೆ ಮನೆ ಮಂದಿಯ ಮಹಿಳೆಯರ ವಿಭಾಗ ಅಡುಗೆ ನೈವೇದ್ಯ ಇತ್ಯಾದಿಗಳಲ್ಲಿ ಈ ಸಂದರ್ಭದಲ್ಲಿ ಅಡುಗೆ ತಯಾರಿಗೆ ಈ ನಾಗರ ಪಂಚಮಿಯ ವಿಶೇಷ ಭಕ್ಷ್ಯಗಳು ಅಂತ ಏನಾದ್ರೂ ಉಂಟಾ? ವಿಶೇಷ ಭಕ್ಷ್ಯಗಳು ಅಂದ್ರೆ ಹಾಲುಬಾಯಿ, ಮತ್ತೆ ಹೀರೆಡೆ, ಮತ್ತೆ ಇದು ಅರಳಿನ ಪಂಚಕಜ್ಜಾಯ, ಮತ್ತೆ ಇನ್ನೊಂದ್ರೆ ಪಂಚಾಮೃತ ಅಭಿಷೇಕ ಇತ್ಯಾದಿಗಳನ್ನ ಮಾಡ್ತೇವೆ ನಾವು. ಮತ್ತೆ ಅದು ಅಕ್ಕಿ ಬೇಯಿಸಿದ ಪದಾರ್ಥಗಳು, ಮತ್ತೆ ತಂಬಿಟ್ಟು ಬಾರಿ ಇಂಪಾರ್ಟೆಂಟ್ ಒಂದು ಮುಖ್ಯವಾದ ಒಂದು. ಈ ಹಬ್ಬಗಳಲ್ಲಿ, ನಾಗರ ಪಂಚಮಿ ಹಬ್ಬಗಳಲ್ಲಿ ಇಂತಹ ಭಕ್ಷ್ಯಗಳನ್ನ ಮಾಡ್ತಾರೆ. ಆದ್ರೆ ಯಾವ ನೆಲೆಯಲ್ಲಿ ಮಾಡಬಾರದು ಎನ್ನುವಂತಹ ಭಕ್ಷ್ಯಗಳು ಏನಾದ್ರೂ ಇದೆಯೇ? ಅದು ಜನರಲಿ ಅಂದ್ರೆ ನಮಗೆ ತಿಳಿದ ಮಟ್ಟಿಗೆ ಕಾವಲಿ ಕಾಯಿಸಿ ಅಂದ್ರೆ ಕಲ್ಲನ್ನ ಕಾಯಿಸುವಂತದ್ದು ಮಾಡಬಾರದು ಅಂತ. ಕಲ್ಲಿನಲ್ಲೂ ಕೂಡ ಒಂದು ದೈವತ್ವವನ್ನ ಕಾಣುವಂತಹ ಮನಸ್ಸುಗಳು ನಮ್ಮಲ್ಲಿ ಇವೆ. ಇಂತಹ ಹಿನ್ನೆಲೆಯಲ್ಲಿ ಅದನ್ನ ಮಾಡಬಾರದು ಎನ್ನುವುದು ಇಂತಹ ಕೆಲವಷ್ಟು ನಂಬಿಕೆಗಳ ಜೊತೆಯಲ್ಲಿ ಸಾಗುವಂತಹ ಈ ನಾಗರ ಪಂಚಮಿಯ ಈ ಒಟ್ಟು ಈ ಆಚರಣೆಗಳಲ್ಲಿ ಈ ನೀವು ಹೇಳಿದ ಹಾಗೆ ಧೀರಜ್ ಅವರೇ, ಒಂದು ರೀತಿಯಲ್ಲಿ ಮನೆತನದವರೆಲ್ಲ ಒಟ್ಟು ಸೇರ್ತಾರೆ, ಒಟ್ಟಿಗೆ ಬರ್ತಾರೆ, ಬೇರೆ ಬೇರೆ ಮೂಲ ನಾಗಬನಕ್ಕೆ ಎಲ್ಲ ಹೋಗುವಂತದ್ದು.
ಇಲ್ಲಿಯ ತುಳುನಾಡಿನಲ್ಲಿ ವಿಶೇಷವಾಗಿ ಕರಾವಳಿಯ ಪ್ರಾಂತ್ಯದಲ್ಲಿ ಎಲ್ಲ ಮನೆಗಳಲ್ಲೂ ಕೂಡ ಮೂಲ ನಾಗಬನ ಎನ್ನುವಂಥದ್ದೊಂದು ಇದೆ. ಇಂತಹ ಈ ಮೂಲ ನಾಗಬನ ಎನ್ನುವಂತಹ ಆ ಚಿಂತನೆ ಅದು ಯಾವ ನೆಲೆಯಲ್ಲಿ ಬಂದಿರುವಂಥದ್ದು, ಇದರ ಬಗ್ಗೆ ಏನಾದರೂ ನಿಮ್ಗೆ ಮಾಹಿತಿ ಇದೆಯಾ? ಅಂದ್ರೆ ಒಂದೊಂದು ಕುಟುಂಬಕ್ಕೆ ಬೇರೆ ಬೇರೆ ಎಲ್ಲೆಲ್ಲೋ ಇರ್ತದೆ ನಾಗಬನ, ಮೂಲ ನಾಗಬನ ಅಂತ ಹೇಳ್ಕೊಂಡು. ನಾನು ತಿಳಿದ ಹಾಗೆ ಕೆಲವೊಂದು ಕುಟುಂಬಗಳಿಗೆ ಮೂಲ ನಾಗವೇ ಗೊತ್ತಿರೋದಿಲ್ಲ, ಅಂತವರಿಗೆಲ್ಲ ಸುಬ್ರಹ್ಮಣ್ಯಕ್ಕೆ ಹೋಗುವಂತಹ ಒಂದು ಚಿಂತನೆಯೂ ಕೂಡ ಇದೆ. ಇಂತಹ ಈ ಮೂಲ ನಾಗಬನದ ಮೂಲ ಹಿನ್ನೆಲೆ ಏನಿರಬಹುದು? ಅವರ ಕುಟುಂಬದ ಮೂಲ ಆದಿ ಸ್ಥಳ ಈ ರೀತಿಯಲ್ಲಿ ಏನಾದ್ರೂ ಇರಬಹುದಾ? ಹೇಗೆ ಅಂತಹ ಚಿಂತನೆಗಳು ಇರಬಹುದು ಅಂತ. ಯಾಕಂತ ಹೇಳಿದ್ರೆ ಒಂದು ಕುಟುಂಬದ ಮೂಲನಾಗ ಅಂತ ಹೇಳಿದ್ರೆ ಕುಟುಂಬದ ಮೂಲ ಸ್ಥಾನ ಆಗಿರ್ಬೇಕು, ಅಲ್ಲಿಂದ ಅದು ಕವಲು ಕವಲು ಒಡೆದು ಬಹಳಷ್ಟು ವಿಸ್ತಾರಗೊಂಡಿರಬಹುದು ಅಂತ ಹೇಳಿ. ಇಂತಹ ಈ ಎಲ್ಲ ಕಲ್ಪನೆಗಳ ಅಡಿಯಲ್ಲಿ ಈ ನಾಗ ತಂಬಿಲ ಅಥವಾ ಆ ತನು ಆರಾಧನೆ ಅಥವಾ ಆ ನಾಗನ ವಿಶಿಷ್ಟವಾದಂತಹ ಪೂಜೆ, ಈ ಪೂಜೆಯಲ್ಲಿ ಯಾವ ರೀತಿಯಲ್ಲಿ ಭಕ್ತರು ಅದರಲ್ಲಿ ತೊಡಗಿಕೊಳ್ತಾರೆ? ಮುಖ್ಯವಾಗಿ ನಾವು ಪೂಜೆಗೆ ಅರ್ಪಣೆ ಮಾಡುವಂತಹ ಈ ಕೇದಗೆ ಹೂ, ಕೇದಗೆ ಹೂ ನಾಗನಿಗೆ ಬಹಳ ವಿಶೇಷವಾದಂತಹ ಹೂ. ಇದು ನಮಗೆ ಈಗಲೂ ಒಂದು ಸ್ಮರಣೀಯವಾದಂತಹ ಅಥವಾ ಆಂಗ್ಲ ಭಾಷೆಯಲ್ಲಿ ಚೆರಿಷಬಲ್ ಮೆಮೊರೀಸ್ ಅಂತ ಹೇಳ್ತಾರೆ. ಈ ಕೇದಗೆ ಹೂವಿನ ಪರಿಮಳ ನಮಗೆ ನಾಗರ ಪಂಚಮಿ ದಿವಸದೇ ನಮಗೆ ನೆನಪಾಗುತ್ತದೆ. ಹೌದು ಹೌದು. ಮತ್ತೆ ನೋಡಿ, ಈ ಆಂಗ್ಲ ಭಾಷೆಯಲ್ಲಿ ಈ ಬಯೋಡೈವರ್ಸಿಟಿ ಅಥವಾ ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕಾನಮೀಸ್ ಅಂತ ಇದೆ. ಮುಖ್ಯವಾಗಿ ಆ ಕೇದಗೆ ಹೂ ಅದನ್ನು ನಾವು ಮಾರ್ಕೆಟಲ್ಲಿ ಅಲ್ಲಲ್ಲಿ ನಾವು ಮಾರಾಟಕ್ಕೆ ಕೇದಗೆ ಹೂವನ್ನು ಕಾಣ್ತೇವೆ. ಅದಕ್ಕೆ ಕೇದಗೆ ಹೂವಿಗೆ ಬೇಡಿಕೆ ಬರಬೇಕಾದ್ರೆ ನಾಗರ ಪಂಚಮಿ ಬರಬೇಕು. ಹೌದು. ಅಲ್ಲದೆ ಆ ಹೂವಿಗೆ ಮತ್ತೆ ಹೂ ಆ ಪ್ರಾದೇಶಿಕವಾಗಿ ಬೆಳೆಯುವಂತಹ ಕೆಲವು ಹೂ ಅಥವಾ ಕೆಲವು ಗಿಡ ಅಥವಾ ಆ ವೈವಿಧ್ಯಮಯ ಆ ಒಂದು ಜೀವ ವೈವಿಧ್ಯಮಯಕ್ಕೆ ಬೆಲೆ ಬರಬೇಕಾದ್ರೆ ಇಂತಹ ಒಂದು ಆಚರಣೆಗಳು ನಡಿಬೇಕು. ಆವಾಗಲೇ ಅದರ ಜೀವ ವೈವಿಧ್ಯಮಯಕ್ಕೆ ಮೌಲ್ಯವೂ ಬರುವುದು ಅಂತ ನಮ್ಮ ಈ ನಾಗನಿಗೆ ತನ್ನದೇ ಆದಂತಹ ವಿಶೇಷ ಹೂವು ಅಂತ ಹೇಳಿದ್ರೆ ಕೇದಗೆ ಹೂವು ಕೂಡ ಒಂದು ಅಪರೂಪದ ಹೂವು. ಈಗ ನಾವು ಸಾಮಾನ್ಯವಾಗಿ ಎಲ್ಲ ಹೂವುಗಳು ಸಿಗುವಂತೆ ಕೇದಗೆ ಹೂವು ಕೂಡ ಸಿಗೋದಿಲ್ಲ. ಅದು ಕೂಡ ಮುಳ್ಳಿನಿಂದ ಆವೃತವಾಗಿರುವಂತಹ ಒಂದು ಗಿಡದಿಂದ ತನ್ನ ಅಂತರಂಗಿಕವಾಗಿ ಹೊರಬಂದಿರುವಂತಹ ಒಂದು ಅದ್ಭುತವಾದಂತಹ ಹೂವು. ಆದ್ರಿಂದಲೇ ಅದು ಬಹಳ ಸ್ವಾದಯುಕ್ತವಾಗ್ತದೆ, ಸುವಾಸನಾಯುಕ್ತವಾಗಿರ್ತದೆ. ಇಂತಹ ಈ ಹೂವನ್ನ ಹೊರತುಪಡಿಸಿ ನಾಗನ ಈ ವಿಶೇಷ ಪೂಜೆಯಲ್ಲಿ ಬೇರೆ ಯಾವ ಹೂಗಳನ್ನ ಹೆಚ್ಚಾಗಿ ಬಳಸ್ತಾರೆ? ಸಿಂಗಾರ ಹೂವನ್ನ ಹೆಚ್ಚಾಗಿ ಬಳಸ್ತಾರೆ. ಸಿಂಗಾರ ಹೂವನ್ನು ಹೆಚ್ಚಾಗಿ ಬಳಸ್ತಾರೆ. ಅಲ್ಲದೆ ಮಲ್ಲಿಗೆ ಇತ್ಯಾದಿ. ಅಂದ್ರೆ ಒಟ್ಟು ನಾಗನಿಗೆ ಸುವಾಸನೆ ಬರುವಂತಹ ಹೂವುಗಳಂದ್ರೆ ತುಂಬಾ ಇಷ್ಟ ಅಂತ ಕಾಣುತ್ತದೆ. ಆ ಹಿನ್ನೆಲೆಯಲ್ಲಿ ಈ ನಾಗನ ಹೂವಿಗೆ ಈ ಮುಖ್ಯವಾಗಿ ನಮ್ಮ ಯಾವುದು ಅಂತ ಹೇಳಿದ್ರೆ ಸಿಂಗಾರ ಹೂ. ಈ ಸಿಂಗಾರ ಹೂವನ್ನ ಬೇರೆ ಬೇರೆ ಶೈಲಿಯಲ್ಲಿ ಅದನ್ನ ನಾವು ಕಟ್ತಾ ಹೋಗುವುದನ್ನ ನಾವು ಕಾಣ್ತಾ ಹೋಗ್ತೇವೆ. ಇಂತಹ ಸಂದರ್ಭದಲ್ಲಿ ಮಹಿಳೆಯರ ಪಾತ್ರ ಅದರಲ್ಲಿ ಏನೆಲ್ಲ ಇರ್ತದೆ ಅಂತ? ಅಂದ್ರೆ ಸಿಂಗಾರ ಹೂವನ್ನ ನೇಯೋದು ಮಾತ್ರ ಈಗ ಹಾಗೆ ಸಹ ಸಮರ್ಪಣೆ ಮಾಡಬಹುದು. ನಾವು ಕಟ್ಟಿಯೇ ಇದ್ಬೇಕು ಅಂತ ಇಲ್ಲ, ಕಟ್ಟುದು ಸಹ ವಿಭಿನ್ನ ಶೈಲಿಗಳಿದ್ದಾವೆ. ಎಲ್ಲರಿಗೂ ಎಲ್ಲ ತಿಳಿದಿರೋದಿಲ್ಲ, ಮಾಡ್ತಾರೆ, ಉಡುಪಿಯಲ್ಲಿ ಸಾಮಾನ್ಯವಾಗಿ ಉಡುಪಿ ಕೇಂದ್ರಿತವಾಗಿ ಮಹಿಳೆಯರು ಈ ಹೂ ಕಟ್ಟುವಂತಹ ವಿಧಾನಗಳಲ್ಲೆಲ್ಲ ತಮ್ಮನ್ನ ತೊಡಗಿಸಿಕೊಂಡದ್ದು ಹೆಚ್ಚು. ಆ ಹಿನ್ನೆಲೆಯಲ್ಲಿ ನಾಗರ ಪಂಚಮಿಯ ಆ ಸಂದರ್ಭದಲ್ಲಿ ನಾಗನಿಗೆ ಕೊಡುವಂತಹ ಈ ಹೂವುಗಳು ಮತ್ತು ಅದಕ್ಕೆ ಅರ್ಪಿಸುವಂತಹ ಮನೋಭೂಮಿಕೆ ಒಂದು ಮಹಿಳೆಯರಾಗಿ ಅದನ್ನ ಯಾವ ರೀತಿಯಲ್ಲಿ ಅದನ್ನ ಸಂಭ್ರಮಿಸ್ತಾರೆ? ಅದಕ್ಕೆ ಏನಾದ್ರೂ ಇದೇ ರೀತಿಯ ವಿಧಿವಿಧಾನಗಳು ಅಂತ ಉಂಟಾ? ಅಂದ್ರೆ ಸ್ನಾನ ಮಾಡಿ ಅದನ್ನ ಹೂ ಕೊಯ್ಯುವಂತದ್ದು ಇತ್ಯಾದಿಗಳ ಬಗ್ಗೆ ನಾವು ಎಲ್ಲ ಮಾಡಿ ಆಚರಣೆ ಮಾಡ್ಕೊಂಡೇ ಮಾಡುವಂತದ್ದಾಯ್ತು. ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿಬಿಟ್ಟೆ ನಾವು ಎಲ್ಲದರಲ್ಲೂ ತೊಡಗಿಸಿಕೊಳ್ತೇವೆ ನಮ್ಮನ್ನ. ಹೂ ಕೊಯ್ದು ಅಥವಾ ತಕೊಂಡು ಬಂದದಿದ್ರೆ ಅದನ್ನು ತೊಳೆದು ಅದನ್ನು ಶುದ್ಧೀಕರಣಗೊಳಿಸಿ ಮತ್ತೆ ನಾವು ಅದನ್ನ ಕಟ್ಟುತ್ತೇವೆ. ಅದು ಒಬ್ಬೊಬ್ರು ಅಂದ್ರೆ ಈಗ ಅತ್ತಿಗೆ ಅವರು ಇವರು ಎಲ್ಲ ಒಟ್ಟಾಗುವಾಗ ನಾವು ಎಲ್ಲ ಒಟ್ಟಾಗಿ ಕೂತುಕೊಂಡು ಅದನ್ನ ಕಟ್ಟುವಂತದ್ದು ಪದ್ಧತಿಗಳಿದ್ದಾವೆ. ನೇಯ್ಗೆ ಮಾಡುವಂತದ್ದು ಹೂವನ್ನ. ಈಗ ಹೂವಿನ ಪೂಜಾ ವಿಧಾನದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳುವಂತಹ ಬಗ್ಗೆ ನಾನು ಹೇಳಿದ ಹಾಗೆ ಈ ಅಡುಗೆ ಪದಾರ್ಥಗಳನ್ನೆಲ್ಲ ಮಾಡುವಂತಹ ಸಂದರ್ಭದಲ್ಲಿ ಈ ಇಷ್ಟೆಲ್ಲ ವೈವಿಧ್ಯಮಯವಾದಂತಹ ಭಕ್ಷ್ಯ ಭೋಜ್ಯಗಳನ್ನ ನಾವು ಮಾಡುವಾಗ ಮನೆಯ ಹೆಂಗಸರೆಲ್ಲ ಅದರಲ್ಲಿ ಯಾವ ರೀತಿಯಲ್ಲೆಲ್ಲ ತಮ್ಮನ್ನ ತಾವು ತೊಡಗಿಸಿಕೊಳ್ತಾರೆ? ಅಂದ್ರೆ ಒಂದು ಅಡುಗೆ ಮಾಡುವುದು ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಬೇರೆ ಕೆಲಸಗಳೆಲ್ಲ ಇರ್ತವೆ. ಆಯಾ ಕೆಲಸಗಳನ್ನೆಲ್ಲ ಸೇರಿ ಮಾಡುವಂತದ್ದು. ಈಗ ತೆಂಗಿನಕಾಯಿ ಯಾರಾದ್ರೂ ಆ ರೀತಿ ಮಾಡಿದ್ರೆ ಅದ್ರ ಜೊತೆಯಲ್ಲಿ ಮತ್ತೆ ಏನಾದ್ರೂ ಅರೆಯುವಂತಹ ವಿಧಾನ ಇದ್ರೆ ಅದು ಆ ರೀತಿ ಅದೆಲ್ಲ ಮಹಿಳೆಯರು ಇದ್ದಲ್ಲಿ ನಾವು ಹೇಗ್ ಬೇಕಾದ್ರೂ ಅದನ್ನ ಈಗ ಒಬ್ಬರಿಗೆ ಒಂದು ಒಲೆ ಪಕ್ಕದಲ್ಲಿ ನಿಲ್ಲುವಂತ ಕೆಲಸ ಪೂರ ಒಬ್ಬರಿಗೆ ಕೊಡ್ಬೋದು, ಬೇಯಿಸುವಂತದ್ದು ಅಂತದ್ದು ಕೊಡ್ಬೋದು, ಒಬ್ಬರಿಗೆ ರುಬ್ಬುವಂತದ್ದು, ಇನ್ನೊಂದು ಹೆರಿಯುವಂತದ್ದು, ಆ ತರ ಎಲ್ಲ ಕೆಲಸಗಳನ್ನು
ಇದು ಮಾಡಿ ಕೊಡ್ಬೋದು. ಇಲ್ಲ ಅಂತಾದ್ರೆ ಒಬ್ಬರೇ ಮಾಡ್ಬೇಕಾಗ್ತದೆ. ಈಗ ಕೆಲವರು ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಬಂದದ್ರಿಂದ ನಾವು ಎಲ್ಲ ಒಬ್ರೊಬ್ರೇ ಮಾಡ್ಬೇಕಾಗ್ತದೆ. ಎಲ್ಲದನ್ನು ಸಣ್ಣ ಮಟ್ಟದಲ್ಲಿ ಎಷ್ಟು ಆಗಿತ್ತೋ ಅಷ್ಟು, ದೊಡ್ಡ ರೀತಿಯಲ್ಲಿ ಅಲ್ಲ ಅಂದ್ರು ನಮ್ಮಿಂದ ಆದದ್ದನ್ನ ನಾವು ಮಾಡ್ತೀವಿ. ಈ ಅದರಲ್ಲಿ ವಿಶೇಷವಾದಂತಹ ಒಂದು ಭಕ್ಷ್ಯ ಅಂದ್ರೆ ಈ ಹಳದಿ ಎಲೆಯಲ್ಲಿ ಮಾಡುವಂತಹ ಹೀರೆಡೆ ಅಂತ ಹೇಳುವಂತದ್ದು, ಅದು ಹಳದಿ ಎಲೆಯಲ್ಲಿ ಮಾಡುವಂತದ್ದು. ಅದು ಯಾಕೆ ಹಳದಿ ಎಲೆಯೇ ಮಾಡಬೇಕು ಅಂತ? ಅದು ನನಗೆ ಅನಿಸ್ತದೆ, ಹಳದಿ ಅಂದ್ರೆ ನಾಗನಿಗೆ ತುಂಬಾ ಒಂದು ವಿಶೇಷವಾದ ವಸ್ತು, ಅವನಿಗೆ ತುಂಬಾ ಇಷ್ಟದ ಮತ್ತು ಭಕ್ತಿಪೂರ್ಣವಾದ ಅಂದ್ರೆ ಮತ್ತೆ ಹಳದಿ ಅನ್ನೋದು ಒಂದು ನಾಗನ ಒಂದು ಬಣ್ಣವನ್ನ ಸೂಚಿಸುವಂತ ಒಂದು ವಿಷಯವಾಗಿ ಇದೆ. ಅವನಿದ್ದು ಕಲ್ಲು ಸಹ ಅದು ಹಳದಿ ಬಣ್ಣದಲ್ಲೇ, ಹಳದಿಯಲ್ಲೇ ನಾವು ಪೂಜೆ ಇದು ಮಾಡ್ತೇವೆ, ಅರ್ಚನೆಗೂ ಹಾಕ್ತೇವೆ. ಅದಕ್ಕೆ ಅಂದ್ರೆ ಆ ಕಲ್ಲು ಬಂದು ಕರಿ ಬಣ್ಣದಲ್ಲಿ ಇರುವಾಗ ಇಲ್ಲಿ ಎದ್ದು ನಾಗನ ಒಂದು ಬಿಂಬ ತೋರ್ಬೇಕು ಅಂತ ಫೀಲ್ ಹೆಚ್ಚು ಅದರಲ್ಲಿ ಪರಿಣಾಮಕಾರಿಯಾಗಿ ನಮಗೆ ಹಾಗೆ ಹಳದಿ ಎಲೆಯೂ ಕೂಡ ಬಂದಿರಬಹುದು. ಎಲ್ಲ ರೀತಿಯ ಹಳದಿ ಬಣ್ಣ, ಕೇದಿಗೆ ಹೂ, ಆ ಎಲ್ಲಾ ಹೂಗಳು ಹಳದಿ ಬಣ್ಣದವರಿಗೆ ಬಾರಿ ವಿಶೇಷವಾಗಿ ಅನಿಸ್ತಾ ಇದೆ. ಜೊತೆಗೆ ನನಗೆ ಹೇಳುವಂತದ್ದು, ಆ ಹಳದಿ ಎಲೆಯಲ್ಲೂ ತನ್ನದೇ ಆದಂತಹ ಸುಗಂಧವೂ ಕೂಡ ಇದೆ. ಹಳದಿ ಎಲೆಯಿಂದಾಗಿ ಅದ್ರ ಹಳದಿ ಎಲೆಯ ಒಂದು ಗಟ್ಟಿ ಮಾಡ್ತಾರೆ, ಅರಶಿನ ಗಟ್ಟಿ. ಹೌದು, ಅದು ಕೂಡ ಕೇವಲ ದೀಪಾವಳಿ ಸಂದರ್ಭ ಮಾತ್ರ ಅಲ್ಲ, ನಾಗರ ಪಂಚಮಿಯ ದಿವಸಗಳಲ್ಲಿಯೂ ಅದು ಮಾಡುವಂತಹದ್ದುಂಟು. ಜೊತೆಗೆ ಈ ಮಳೆಗಾಲ ಆರಂಭ ಆದ್ರಿಂದ ಅದು ನೆಲದಿಂದ ವಿಪುಲವಾಗಿ ಸಿಗ್ತದೆ, ಎಲ್ಲೆಲ್ಲಿಯೂ ಸಿಗ್ತದೆ. ಅದನ್ನು ಕೂಡ ನಮ್ಮ ಪೂರ್ವಜರನ್ನ ನಾವು ಬಹಳ ನೆನಪಿಸಿಕೊಳ್ಬೇಕು. ಯಾಕಂತ ಹೇಳಿದ್ರೆ ಇಂತಹ ಈ ಎಲ್ಲ ಅಂಶಗಳಲ್ಲೂ ಕೂಡ ಆ ಪೂರ್ವಜರು ನಮಗೊಂದು ಬಹಳ ಗಟ್ಟಿಯಾದಂತಹ ಭದ್ರ ಪಂಥಿಯನ್ನ ಮತ್ತು ಆ ಮೂಲಕವಾಗಿ ಒಂದು ಪಂಥವನ್ನ ನಮಗೆ ಆರೋಪಿಸಿದ್ದಾರೆ, ಮತ್ತೆ ಅದನ್ನು ಮಾಡ್ಕೊಂಡು ಬರುವ ಹಾಗೆ ಮಾಡಿದ್ದಾರೆ. ಅಲ್ಲಿ ನಮ್ಮ ಜೀವನ ಇದೆ, ನಮ್ಮ ವೃತ್ತಿ ಇದೆ, ಹಬ್ಬ ಹರಿದಿನಗಳು ಎಲ್ಲವೂ ಒಂದಕ್ಕೂ ಒಂದು ಲಿಂಕ್ ಇದೆ, ಒಂದಕ್ಕೊಂದು ಲಿಂಕ್ ಇದೆ. ಹಾಗಾಗಿ ಆ ಅರಿಶಿನ ಎಲೆಯಲ್ಲಿ ಮಾಡಿದ ಗಟ್ಟಿ, ಅದನ್ನು ಅರಿಶಿನ ಎಲೆಯನ್ನು ತೆಗೆದು ಆ ಗಟ್ಟಿ ತಿನ್ನುವಾಗ ಅದರ ಸುಗಂಧ ಅದನ್ನು ಅನುಭವಿಸಿದವರಿಗೆ ಗೊತ್ತು. ಹಾಗೆ ಈ ನಾಗನ ಯಾವತ್ತೂ ಕೂಡ, ಈ ನಾಗನು ಕೂಡ ನಾವು ಚಲಿಸುತ್ತಿರುವಾಗ ಗಮನಿಸಬಹುದು, ಅವರು ದೃಷ್ಟಿಯಲ್ಲಿ ನೋಡಿದ್ರು ಕೂಡ ಅದು ಆಘ್ರಾಣಿಸುವಂಥದ್ದು, ಮತ್ತೆ ಹೆದರಿಕೆಗೊಂಡಾಗ ಅದು ಬುಸುಗುಟ್ಟುವಂಥದ್ದು ಎಲ್ಲವೂ ಕೂಡ ಈ ಗಾಳಿಯ ನೆಲೆಯಲ್ಲಿಯೇ ಇರುವುದರಿಂದ ಆ ನಾಗನಿಗೆ ಪುರಾತನ ನಂಬಿಕೆ ಏನೋ ಅದೊಂದು ಶ್ವಾಸೋಚ್ಛ್ವಾಸದ ಮೂಲಕವೇ ಸುಗಂಧವನ್ನ ಕೊಟ್ರೆ ನಾಗ ಸಂಪ್ರೀತನಾಗ್ತಾನೆ ಎನ್ನುವಂತಹ ಕಲ್ಪನೆಯೂ ಕೂಡ ಈ ಎಲ್ಲದರಲ್ಲೂ ಇರಬಹುದು ಅಂತ. ಇಂತಹ ಈ ಆಚರಣೆಗಳೆಲ್ಲ ನಾವು ಮಾಡ್ತಾ ಹೋಗ್ತೇವೆ. ಇಂತಹ ಈ ನಾಗನ ಆಚರಣೆಗೆ ನಾವೆಲ್ಲ ಕಲ್ಪಿಸಿಕೊಂಡ ಹಾಗೆ ಮೂಲ ನಾಗಬನ ಎನ್ನುವಂಥದ್ದು. ಇಂತಹ ಈ ಮೂಲ ನಾಗಬನದಲ್ಲಿ ಕೆಲವೊಂದು ಕಡೆ ನಾಗನ ಕಲ್ಲುಗಳನ್ನ ಹೊಸತಾಗಿ ಪ್ರತಿಷ್ಠೆ ಮಾಡುವಂಥದ್ದು ಇತ್ಯಾದಿಗಳೆಲ್ಲ ಇವೆ. ಇಂತಹ ಈ ಪ್ರತಿಷ್ಠೆಗಳೆಲ್ಲ ಯಾರು ಮಾಡ್ತಾರೆ ಅಂದ್ರೆ ಮೂಲ ನಾಗನ ಸಂಬಂಧಪಟ್ಟವರು ಹರಕೆಯ ನೆಲೆಯಲ್ಲಿ ಮಾಡ್ತಾರ, ಹೇಗೆ? ಈ ನಾಗನ ಆರಾಧನೆಯಿಂದ ಯಾವ ನೆಲೆಯಲ್ಲಿ ಅವರ ಈ ಅಭೀಷ್ಟ ಸಿದ್ಧಿ ಆಗ್ತದೆ, ಹೇಗೆ? ಅದೇ ಮುಖ್ಯವಾಗಿ ಮೂಲನ ನಾಗಬನದ ಕಲ್ಲಿಗೆ ಏನಾದರೂ ತೊಂದರೆ ಆದರೆ, ಅದರ ಕಲ್ಲಿಗೆ ಏನಾದರೂ ಭಿನ್ನ ಬಂದರೆ ಹೊಸ ನಾಗನ ಕಲ್ಲನ್ನು ಪ್ರತಿಷ್ಠೆ ಮಾಡುವಂಥದ್ದು ಇದೆ. ಇನ್ನು ಈ ಕಾಂಕ್ರೀಟೀಕರಣಗೊಂಡ ನಾಗಬನ ಇರ್ಬೋದು ಅಥವಾ ಹೊಸದಾಗಿ ಕಟ್ಟಿದಂಥ ಯಾವ ನಾಗಬನದಲ್ಲಿ ಎಲ್ಲಾದರೂ ಇಲ್ಲಿ ಈಗ ನಾಗಬನ ಅಂತ ಹೇಳ್ತೇವೆ, ಆ ಬನ, ಆ ವನ ಅಂತ ಇರುವುದಾದ್ರೆ ಆ ಮೂಲ ಕಲ್ಪನೆ ನಿಜವಾಗಿಯೂ ಕೂಡ ಇವತ್ತಿನ ಆಧುನಿಕ ಕಾಲದಲ್ಲಿ ನಾವು ಬೆಳೆದ್ರೂ ಕೂಡ ಆ ನಾಗನನ್ನ ನಾವು ಕಾಂಕ್ರೀಟೀಕರಣದ ನಾಗಬನದಲ್ಲಿ ನೋಡದೆ ಬಹಳ ಸಹಜವಾದಂತಹ ಪ್ರಾಕೃತಿಕ ನಿಸರ್ಗವಾದಂತಹ ಆ ವಾತಾವರಣದಲ್ಲಿ ನೋಡುವುದೇ ಹೆಚ್ಚು ಸೂಕ್ತ ಎನ್ನುವ ವನಗಳ ಸಂರಕ್ಷಣೆ ಆಗುವಂತದ್ದು ಈ ನಾಗನಿಂದ. ನಾಗ ಬರೀ ನಮಗೆ ಒಂದು ದೈವತ್ವವನ್ನ ಮಾತ್ರ ನಾವು ಅದರಲ್ಲಿ ಕಾಣ್ತಾ ಇಲ್ಲ, ಆ ನಾಗನ ಆರಾಧನೆಯ ಮೂಲಕ ಪ್ರಾಕೃತಿಕವಾದಂತಹ ಸಂಪನ್ಮೂಲಗಳು, ನೈಸರ್ಗಿಕವಾದಂತಹ ಸಂಪನ್ಮೂಲಗಳು ಕೂಡ ಉಳಿಬೇಕು ಎನ್ನುವಂತಹ ಪೂರ್ವಜರ ನಂಬಿಕೆ ಏನು. ಆದ್ರಿಂದ ಈ ನಾಗಬನಗಳಲ್ಲೆಲ್ಲ ಏನಿದೆ ಅಂತ ಹೇಳಿದ್ರೆ, ನಾವು ತುಂಬಾ ಹಳೆಯ ನಾಗಬನಗಳನ್ನೆಲ್ಲ ನೋಡಿದಾಗ ಬಹಳ ಎತ್ತರದ ಮರಗಳು, ಬೀಳುಗಳು, ಬಹಳ ಅದ್ಭುತವಾಗಿ ಬಹಳ ಅಪರೂಪವಾಗಿ ಕಾಣುವಂತಹ ಮರಗಳು ಆ ನಾಗಬನದ ಪರಿಸರದಲ್ಲಿ ಇರುವಂತಹ. ಇಂತಹ ಸಂದರ್ಭದಲ್ಲಿ ನಿಮ್ಗೆ ಯಾವ್ದಾದ್ರು ಇಲ್ಲಿ ಕರಾವಳಿ ನಾಡಿನ ಯಾವ್ದಾದ್ರು ಬಹಳ ಪ್ರತಿಷ್ಠಿತವಾದಂತಹ ಪುರಾತನದ ಆ ಸೌಂದರ್ಯವುಳ್ಳಂತಹ ನಾಗಬನಗಳು ನಿಮ್ಗೆ ನೆನ್ಪುಂಟು? ಖಂಡಿತ. ಇಲ್ಲಿ ನಮ್ಮ ಉಡುಪಿಯ ಪೂರ್ಣಪ್ರಜ್ಞಾ ಕಾಲೇಜಿನ ಆವರಣದಲ್ಲಿರುವಂತಹ ನಾಗಬನ ಅದು ಬಹಳ ಒಂದು ಪುರಾತನವಾದಂತಹ, ಉಡುಪಿಗೆ ಚಂದ್ರ ತಪಸ್ಸು ಮಾಡಿದಂತಹ ಜಾಗ ಎನ್ನುವುದಾಗಿಯೂ ಕೂಡ ಅದನ್ನ ಕರೀತಾರೆ. ಅಲ್ಲೂ ಕೂಡ ಒಂದು ವಿಶಿಷ್ಟವಾದಂತಹ ನಾಗಬನ ಇದೆ. ಅಲ್ಲಿಯ ಇಂತಹ ವಾತಾವರಣ ಇದೆ, ಪ್ರಾಕೃತಿಕವಾದಂತಹ ವಾತಾವರಣ, ಅಲ್ಲಿ ಅಮೂಲ್ಯವಾದಂತಹ ಕೆಲವೊಂದು ಮರಗಳಿವೆ. ಅದು ಬೇರೆ ಎಲೆಯಲ್ಲಿ ಸಿಗದೆ ಇರುವಂತಹ ಮರಗಳಿವೆ, ಹೂ ಕೊಡುವಂತಹ ಗಿಡಗಳಿವೆ. ಇಲ್ಲಿ ರೆಂಜೆ ಹೂವು ಅಂತ ಒಂದು ಇದೆ. ಇದು ಸಾಮಾನ್ಯವಾಗಿ ನಾಗಬನ ಇರುವಲ್ಲೆಲ್ಲ ಈ ರೆಂಜೆಯ ಮರಗಳು ಇರ್ತವೆ. ಇದು ರೆಂಜೆ ಎನ್ನುವಂತ ಸಣ್ಣ ಒಂದು ಹೂವಾದ್ರೂ ಕೂಡ ಅದು ಬಹಳ ನಾಗನಿಗೆ ಸಂಪ್ರೀತಿಯನ್ನ ಕೊಡುವಂತದ್ದು. ಹೀಗೆ
ಅದು ಬಹಳ ಪರಿಮಯುಕ್ತವಾದದ್ದು, ಮತ್ತೆ ಅದನ್ನು ಡ್ಯೂರೇಬಿಲಿಟಿ ಒಂದು ದಿವಸ ಬಿಸಾಡುವಂತ ಮತ್ತೆ ಆ ಪುಷ್ಪವನ್ನ ನಾವು ಮದುವೆಗೂ ಕೂಡ ನಿಮ್ಗೆ ಗೊತ್ತಿರಬಹುದು, ಮದುಮಗಳಿಗೆಲ್ಲ ಅದನ್ನ ಹಾಕುವಂತಹ ಬಾಡುದಿಲ್ಲ ಅಂತ ಅದೇ ಒಂದು ಕಾರಣಕ್ಕಾಗಿ 2 ದಿನ ಸಹ ಹಾಗೆ ಉಳಿದಿರ್ತದೆ ಅದು. ನಮ್ಮಲ್ಲಿ ನಾವು ಶ್ರೀಮಂತೂರಿಗೆ ಹೋಗುದು, ಅಲ್ಲಿ ನಾಗ ಹಾಗೆ ಅದು ಫುಲ್ ಪ್ರಾಕೃತಿಕವೇ, ಅಲ್ಲಿ ಮೇಲೆ ಹತ್ತಿ ಬೆಟ್ಟ ಹತ್ತಿ ಹೋಗುವಂತದ್ದೊಂದು ವಾತಾವರಣ ಇದೆ. ಆದ್ರೂ ಕೈ ಕಾಲು ನೋವಿರುವವರಾದ್ರೂ ಯಾರೇ ಇರ್ಲಿ ಅದನ್ನ ಒಂದು ಹತ್ತಿ ಒಂದು ಸರಿಯಾದ್ರೂ ಅದನ್ನ ನಮಸ್ಕರಿಸಿ ಅದು ಬರ್ಬೇಕು ಅಂತ. ನೋಡಿ, ಇಂತಹ ನೀವು ಶ್ರೀಮಂತರು ಅಂತ ಹೇಳಿದ್ರಿ, ಇಂತಹ ಈ ಮೂಲ ನಾಗಬನಗಳ ವಿಶಿಷ್ಟತೆ ಮತ್ತು ಬೇರೆ ಬೇರೆ ನಾಗಬನಗಳ ಎಲ್ಲ ಅಂಶಗಳನ್ನು ಕೂಡ ನಾವು ಮತ್ತಷ್ಟು ಚರ್ಚೆ ಮಾಡೋಣ ಈ ವಿಶೇಷವಾದಂತಹ ಸಂಚಿಕೆಯಲ್ಲೊಂದು. ಈಗ ಸಣ್ಣ ವಿರಾಮ. ವಿರಾಮದ ನಂತರ ಮತ್ತೆ ಈ ನಾಗರ ಪಂಚಮಿಯ ವಿಶೇಷ ಕಾರ್ಯಕ್ರಮ ಪಂಚಮಿ ಪಟ್ಟಾಂಗಕ್ಕೆ ಮತ್ತೆ ಪ್ರೀತಿಪೂರ್ವಕ ಸ್ವಾಗತ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಅತಿಥಿಗಳಿದ್ದಾರೆ. ಶುಭಲಕ್ಷ್ಮಿ ಅವರು ಇದ್ದಾರೆ. ಶುಭಲಕ್ಷ್ಮಿ ಅವರು ನಮ್ಮ ವಿರಾಮದ ಮುಂಚೆ ಮಾತಾಡ್ತಾ ಹೋಗ್ತಾ ಇದ್ರು. ಅವರ ಶ್ರೀಮಂತೂರು ಊರಿನ ಆ ನಾಗಬನದ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ರು. ಇದು ತನ್ನದೇ ಆದಂತಹ ಪವಿತ್ರತೆಯನ್ನು ಇಟ್ಟುಕೊಂಡಿರುವಂಥದ್ದು ಮತ್ತು ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅಲ್ಲಿಯ ಆ ಬನದ ಆಚರಣೆಗಳೆಲ್ಲ ಹೇಗಿತ್ತು ಶುಭಲಕ್ಷ್ಮಿ? ಅಲ್ಲಿ ಸಾಂಪ್ರದಾಯಿಕವಾಗಿ ಮಾಡುವಂಥದ್ದು ಎಲ್ಲ ಅಂದ್ರೆ ಬಾರಿ ಮುಖ್ಯವಾಗಿ ನಡೀತದೆ. ಅಲ್ಲಿ ಪ್ರತಿ ವರ್ಷವೂ ಇಲ್ಲಿಯ ಮೂಲದ ನಮ್ಮ ಹಿರಿಯರು ಆದವರು ಎಲ್ಲ ಇಲ್ಲಿಂದ ಅಲ್ಲಿಗೆ ಎಲ್ಲಿ ಬೇಕಾದ್ರೂ ಇದ್ರೂ ಸಹ ಬಾಂಬೆಯಿಂದ ಸಹ ಹೋಗುವಂತದ್ದು ಇದೆ. ವಿಶೇಷ ಸಂದರ್ಭದಲ್ಲಿ ಅಲ್ಲಿಗೆ ಸಂಬಂಧಪಟ್ಟವರು ಎಷ್ಟೇ ದೂರದಲ್ಲಿ ಇದ್ರೂ ಕೂಡ ಆ ದಿವಸದಿಂದ ಅಲ್ಲಿಗೆ ಬಂದಿರ್ತಾರೆ. ಈಗ ಕುಲದೇವರನ್ನ ಒಂದು ಸರಿಯಾದ್ರೂ ನೋಡ್ಬೇಕು ಅಂತ ಇರ್ತದೆ. ಅದು ಬೇರೆ ಎಂತ ವಿಶೇಷ ಕಾರ್ಯಕ್ರಮಕ್ಕಾಗದೆ ಹೋದ್ರೂ ಸಹ ನಾವು ಈ ಪಂಚಮಿ ದಿನವಾದ್ರೂ ಬಂದು ಒಮ್ಮೆ ಆ ತಾಯಿ ದೇವರನ್ನ ನೋಡ್ಕೊಂಡು ಹೋಗುದು ಒಳ್ಳೇದಲ್ವಾ? ಅದಕ್ಕೋಸ್ಕರ ಎಲ್ಲೆಲ್ಲಿಂದ ಬರ್ತಿದ್ರು. ಅದು ಅಲ್ಲಿ ಮೇಲೆ ಕಷ್ಟ ಇದ್ರು ಸರಿ. ಈಗ ಆ ನಾಗಬನ ಮತ್ತು ಆ ದೇವರು ಅದು ನಿಮ್ಮ ಕುಟುಂಬಕ್ಕೆ ಮಾತ್ರ ಅಲ್ಲ, ಅನೇಕ ಕುಟುಂಬಗಳ ಮೂಲ ನಾಗ ಆಗಿರ್ತದೆ. ಅಂತಹ ಸಂದರ್ಭದಲ್ಲಿ ಸಾಧಾರಣವಾಗಿ ಆ ಸಂದರ್ಭದಲ್ಲಿ ಎಷ್ಟು ಮಂದಿ ಬರ್ತಾರೆ? ಅದು ಹೇಗೂ ಸಾವಿರಾರು ಜನ ಸೇರ್ತಾರೆ ಅಲ್ಲಿ. ಒಂದು ನಾಗಬನದ ಮೂಲವನ್ನ ಆಧರಿಸಿಕೊಂಡು ಮತ್ತು ಆರಾಧಿಸಿಕೊಂಡು ಒಂದಷ್ಟು ಜನ ಇರ್ತಾರೆ. ಅವರೆಲ್ಲರೂ ಕೂಡ ಸಂದರ್ಭದಲ್ಲಿ ಅಲ್ಲಿಗೆ ಬಂದು ತಮ್ಮ ಪೂಜೆಯನ್ನ ಕೊಡ್ತಾರೆ. ಆ ಪೂಜೆಯನ್ನ ಕೊಡುವಂತಹ ಎಲ್ಲರಿಗೂ ಇದು ಒಂದು ಬದಲಾವಣೆಯೂ ಸಹ. ಯಾವತ್ತೂ ಈ ಎಂತ ಮೆಷಿನ್ ಲೈಫ್ ಅಲ್ಲೇ ಇರುವವರಿಗೆ ಒಂದು ಪ್ರಕೃತಿ ಒಟ್ಟಿಗೆ ಒಂದು ದಿನ ಆದ್ರೂ ಇರುವಂತ ಒಂದು ಸಂದರ್ಭ ಬರ್ತದೆ. ಎಲ್ಲ ಒಂದು ಬದಲಾವಣೆ ಆಗ್ತದೆ. ಮತ್ತೆ ಹಬ್ಬ ಅನ್ನೋದು ಆಚರಿಸುವಂತದ್ದು ಮೈನ್ ರೀಸನ್ ಎಂತ ಅಂದ್ರೆ ನಾವು ಎಲ್ಲ ಒಟ್ಟಾಗಬೇಕು ಅನ್ನೋದು. ಎಲ್ಲ ಮನುಷ್ಯರು ಕುಟುಂಬ ಬಿಟ್ಟು ಕುಟುಂಬದಿಂದ ಹೊರದವರು ಸಹ ಎಲ್ಲ ಮನುಷ್ಯತ್ವ ಬಗ್ಗೆ ನಾವು ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನುವ ರೀತಿ ಇರ್ತದೆ. ಈ ನಾಗಾರಾಧನೆಯ ಮೂಲಕ ಪ್ರಕೃತಿಯನ್ನು ಸಂರಕ್ಷಿಸುವ ಚಿಂತನೆಯೂ ಕೂಡ ಅದು ಬಂದದ್ದೇ ಅದೇ ಕಾರಣಕ್ಕಾಗಿ ಅಂತ ನನ್ನ ಒಂದು ಆಲೋಚನೆ. ಈ ಪಂಚಮಿ ಅನ್ನೋದನ್ನ ನಾವು ಸಂಭ್ರಮಿಸುವುದೇ ಅದಕ್ಕಾಗಿ. ಅದನ್ನ ಮನಸ್ಸಲ್ಲಿ ಮನುಷ್ಯ ಖಂಡಿತವಾಗಿ ನೆನಪಿಟ್ಕೋಬೇಕು. ನಾವು ಈಗ ಬೇರೆಯವರ ಜಾಗದಲ್ಲಿ ಇದ್ದೇವೆ ಅಂದ್ರೆ ಒಂದು ನಾಗಲೋಕದಲ್ಲಿ ಅಂದ್ರೆ ನಾಗರು ಇದ್ದ ಜಾಗದಲ್ಲಿ ಪರಶುರಾಮ ಕ್ಷೇತ್ರ ಮಾಡಿ ಕೊಟ್ಟದ್ದು ನಮಗೆ. ಸೊ ಒಂದು ಕೃತಜ್ಞತೆಗಾಗಿ ನಾವು ಅವರನ್ನ ಸ್ಮರಿಸುವಂತದ್ದು, ಮತ್ತೆ ಆ ಪ್ರಕಾರ ಅವರಿಗೆ ಒಂದು ವಾತಾವರಣವನ್ನ ಅವರಿಗೆ ತೊಂದರೆ ಇಲ್ಲದೆ ನಾವು ಕೊಡುವಂತದ್ದು. ಈಗ ಸಾಧಾರಣವಾಗಿ ಒಂದು ಹಾವು ಬಂತ ಅಂದ್ರೆ ಹೆದರ್ಕೊಂಡು ನಾವು ಅದನ್ನ ಓಡಿಸುದು, ಅದನ್ನ ಹೊಡೆಯುವುದು ಬಡಿಯುವುದು ಅಂತದ್ದೆಲ್ಲ ಮಾಡದೆ ಅವರ ರೀತಿಗೆ ಅವರು ಹೋಗ್ಲಿಕ್ಕೆ ಬಿಡ್ಬೇಕು. ಸೊ ಈಗ ಅವರಿಗೆ ಜಾಗ ಇಲ್ಲ ಆಗಿದೆ. ಎಲ್ಲ ಕಡೆಯಲ್ಲೂ ಗ್ರೀನ್, ಹೌದು, ಎಲ್ಲಿ ಹುಲ್ಲು ಕಾಣ್ತಾ ಇಲ್ಲ, ಪ್ರಕೃತಿಯೇ ಇಲ್ಲ. ಹಾಗಿರುವಾಗ ಅವರು ಎಲ್ಲಿ ಇರ್ಬೇಕಾಗ್ತದೆ? ಅವರಿಗೆ ಒಂದು ವನವನ್ನ ಹಾಗೆ ಮಾಡಿಕೊಡುವುದು ಬೇಕು ಅಂತ ನನ್ನ ಲೆಕ್ಕ ಪ್ರಕಾರ. ಇದಕ್ಕೋಸ್ಕರವೇ ಪಂಚಮಿ ಅನುಸರಣೆ ಮಾಡಬೇಕು. ಇನ್ನು ಸ್ವಲ್ಪ ಜಾಸ್ತಿಯಾಗಿ ಕನ್ಸರ್ವೇಶನ್ ಅನ್ನ ಮಾಡಬೇಕು, ಫಾರೆಸ್ಟ್ ಕನ್ಸರ್ವೇಶನ್ ಸಹ ಮಾಡಬೇಕು ಅನ್ನೋದು ನನ್ನದೊಂದು ಆಲೋಚನೆ. ಈ ನಾಗಾಲಯದಲ್ಲಿ ಕೇವಲ ನಾಗರಾಜನ ಆರಾಧನೆ ಮಾತ್ರ ಅಲ್ಲ, ಅದರ ಹತ್ತಿರ ಈ ಕ್ಷೇತ್ರಪಾಲ, ಇತರ ದೈವಗಳು, ನಂದಿಗೋಣ, ರಕ್ತೇಶ್ವರಿ, ಈ ಬಬ್ಬರ್ಯ, ಮಲೆಜುಮಾದಿ, ಇತರ ದೈವಗಳಿಗೂ ನಾಗಾಲಯ ಈ ನಾಗಬನ ಆಶ್ರಯ ಕೊಟ್ಟಿದೆ. ಹೌದು, ಅದನ್ನ ನಾವು ಇಲ್ಲಿ ಅದು ಈ ತುಳುನಾಡಿನ ವೈಶಿಷ್ಟ್ಯ. ನೋಡಿ, ತುಳುನಾಡಿನ ವೈಶಿಷ್ಟ್ಯ ಈ ದೈವಾರಾಧನೆ ಕೇವಲ ದೈವದ ಕೋಣೆಯಲ್ಲಿ ಮಾತ್ರ ಅಲ್ಲ, ದೈವಗಳು ನಾಗಬನದಲ್ಲಿಯೂ ನಾಗನನ್ನು
ಆವರಿಸಿಕೊಂಡು ಒಂದು ಅವುಗಳ ಸಮಷ್ಟಿಯ ಅಸ್ತಿತ್ವವನ್ನು, ಬದುಕಿನ ಸಮಷ್ಟಿಯ ಒಂದು ಸಂಕೇತವಾಗಿಯೂ ಕೂಡ ಇವತ್ತಿನ ನಾಗಾಲಯ ಅಥವಾ ನಾಗಾರಾಧನೆ ಇದೆ ಅಂತ. ಇದೆ. ಅಂದ್ರೆ ಅಲ್ಲಿ ದೈವಗಳು ನಾಗಗಳು ಬೇರೆ ಅಲ್ಲ, ನಾವೆಲ್ಲರೂ ಒಂದೇ ಎನ್ನುವಂತಹ ಒಂದು ಪೂರ್ವಜರು ಹಾಕಿಕೊಟ್ಟಂತಹ ಒಂದು ಕಲ್ಪನೆ. ಮತ್ತೆ ನಾಗಾಲಯಕ್ಕೆ ತಾಗಿಕೊಂಡಿರುವಂತಹ ಈ ದೈವಗಳಿಗೆ ಕೊಡುವಂತಹ ಭೋಗವು ಕೂಡ ಬಹಳ ಸಾತ್ವಿಕವಾದ ಭೋಗವನ್ನು ಕೊಡುವುದನ್ನು ನಾವು ಗಮನಿಸಿದ್ದೇವೆ. ರಾಜಸ ಭೋಗ ಪದಾರ್ಥಗಳು ಇಲ್ಲ, ಸಾತ್ವಿಕ ಮುಖ್ಯವಾಗಿ ಬಾಳೆಹಣ್ಣು, ಹಾಲು ಇತ್ಯಾದಿಗಳನ್ನು ನಾಗಾಲಯಕ್ಕೆ ತಾಗಿಕೊಂಡಂತಹ ಪಂಜುರ್ಲಿ ದೈವಗಳಿಗೆ ಕೊಟ್ಟದನ್ನು ನಾವು ನೋಡಿದ್ದೇವೆ. ಹೌದು, ಈ ರೀತಿಯಲ್ಲಿ ಈ ಸಾತ್ವಿಕ ಆಹಾರದ ಚಿಂತನೆಯಲ್ಲಿ ನಾವು ಗಮನಿಸಬೇಕಾದದ್ದು ಈ ನಾಗ ಈಗ ಹಾಲು ನೀವು ಹೇಳಿದ್ರಿ, ಹಾಲು ಮತ್ತು ಬಾಳೆಹಣ್ಣುಗಳನ್ನ ವಿಶೇಷವಾಗಿ ನಾವು ಅಲ್ಲಿ ನೈವೇದ್ಯ ಮಾಡ್ತೇವೆ ಅಥವಾ ನಾಗನಿಗೆ ಅರ್ಪಿಸ್ತೇವೆ ಅಂತ. ಇದರ ಹಿನ್ನೆಲೆಯಲ್ಲಿ ಅದು ಮೃದುವನ್ ಆಗಿರ್ತದೆ ಮತ್ತು ಬಹಳ ಬಿಳಿಯಾಗಿರ್ತದೆ, ಶುದ್ಧವಾಗಿರ್ತದೆ ಎನ್ನುವಂತಹ ಕಲ್ಪನೆಯೂ ಕೂಡ ಇರಬಹುದು. ಅಂದ್ರೆ ನಾಗನಿಗೆ ಅರ್ಪಿಸುವಂತದ್ದು ನಾವು ಶುದ್ಧವಾದದ್ದನ್ನೇ ಅರ್ಪಿಸಬೇಕು ಎನ್ನುವ ನೆಲೆಯಲ್ಲಿಯೂ ಕೂಡ ಇರಬಹುದು ಅಂತ ನನ್ನ ಯೋಚನೆ ಅಲ್ವಾ. ಮುಖ್ಯವಾಗಿ ಹಾಲಿಗೆ ಈಗ ನಾಗರ ಪಂಚಮಿಯ ದಿವಸ ನೀವು ಒಂದು ಗಮನಿಸಿ, ಇಲ್ಲಿ ತುಳುನಾಡಿನಲ್ಲಿ ಈ ಹಾಲು ಸಾಕುವವರ ಮನೆಯಲ್ಲಿ ಹಾಲಿಗೆ ಡಿಮಾಂಡ್ ಹೆಚ್ಚು. ತೊಟ್ಟೆ ಹಾಲನ್ನು ತಂದು ನಮ್ಗೆ ಅರ್ಪಿಸೋದು ಕಡಿಮೆ. ಹೋಗಿ ಕೇಳ್ತಾರೆ, ಬುಕ್ ಮಾಡ್ತಾರೆ, ಹಿಂದಿನ 2 ದಿವಸ ಮುಂಚೆ ಬುಕ್ ಮಾಡ್ತಾರೆ, ನಮ್ಗೆ ಒಂದು ಕುಡಿತ ಹಾಲು ಬೇಕು, ನಿಮ್ ಫ್ರೆಶ್ ಹಾಲು ಬೇಕು, ನಿಮ್ ದನದ ಹಾಲು ಬೇಕು ಅಂತ. ನೋಡಿ, ಅದು ಆ ಮೂಲಕವಾಗಿ ದನಗಳನ್ನೂ ಸಾಕಬೇಕು ಎನ್ನುವಂತಹ ಒಂದು ಕಲ್ಪನೆ ಕೊಡ್ತಾ ಹೋಗ್ತಾರೆ. ಈ ಆಧುನಿಕವಾದಂತಹ ಪ್ಯಾಕೆಟ್ ಹಾಲುಗಳನ್ನ ನಾಗ ಅಷ್ಟು ಇಷ್ಟಪಡೋದಿಲ್ಲ. ಮತ್ತು ಅಲ್ಲಿ ನಾವು ಗಮನಿಸಬೇಕಾದ್ದು ಭಕ್ತರ ಅಂತರಂಗದಲ್ಲಿ ಇರುವಂತಹ ಶುದ್ಧತೆ, ಕೃತಕತೆ ಬೇಡ, ನಾಗನಿಗೂ ಕೂಡ ಶುದ್ಧವಾದಂತಹ ದನದ ಹಾಲನ್ನೇ ನಾವು ಕೊಡಬೇಕು ಎನ್ನುವಂತಹ ಕಲ್ಪನೆಯಲ್ಲೂ ಕೂಡ ಹೋಗುವಂತದ್ದನ್ನು ನಾವು ಕಾಣ್ತಾ ಹೋಗಬಹುದು. ಇಂತಹ ಅಪೂರ್ವವಾದಂತಹ ಮತ್ತಷ್ಟು ವಿಚಾರಗಳು ನಮ್ಮಲ್ಲಿ ಇವೆ. ಇಂತಹ ನೆಲೆಯಲ್ಲಿ ನಿಮಗೆ ಈ ನಾಗರ ಪಂಚಮಿಯ ಈ ಶುಭ ಸಂದರ್ಭದಲ್ಲಿ ಯಾವ ರೀತಿಯ ಆಚರಣೆಗಳು ಇನ್ನೂ ಉಳಿಬೇಕು ಎನ್ನುವುದಾಗಿ ನೀವು ಆಶಿಸ್ತೀರಿ ಶುಭಲಕ್ಷ್ಮಿ ಅವರೇ? ಈಗ ಅವರು ಹೇಳಿದ್ರು ಹಾಲು ಬಂದು ಶುದ್ಧತೆಯನ್ನ ತಿಳಿಸ್ತದೆ ಅಂತ. ಅದೇ ರೀತಿ ಬೊಂಡ ಸಹ ಮಾಡ್ತೇವೆ, ಎಳನೀರು, ಅದು ಸಹ ಟ್ರಾನ್ಸ್ಪರೆನ್ಸಿ ಅಂತ ಹೇಳುವಂತದ್ದು, ಒಳಗೊಂದು ಹೊರಗೊಂದು ಇಲ್ಲದೆ ಅಲ್ಲಿ ದೇವರನ್ನ ಹಾಗೆಯೇ ನಾವು ನಮ್ಮನ್ನ ಸಮರ್ಪಣೆ ಮಾಡಿ ನಾವು ಇದು ಮಾಡ್ಬೇಕು, ಅವರನ್ನ ನಾಗ ಎನ್ನುವುದು ಬಿಂಬ ಮಾತ್ರ. ಆ ಬಿಂಬ ಶುದ್ಧತೆ ಇರಬೇಕು ಅಂತಾದ್ರೆ ನಮ್ಮ ಪ್ರತಿಬಿಂಬ ಮನುಷ್ಯರು ಕೂಡ ನಾವು ಅದೇ ದೇವರಿಗೆ ಮಾಡುವಂತದನ್ನ ಮಾಡಿದ್ರೆ ನಮ್ಮ ಪ್ರತಿಬಿಂಬ ಚಂದಾಗಿ ಕಾಣ್ತದೆ. ನಾವು ಮಾಡುವಂತ ಈ ಹೊರಗಡೆಯಿಂದ ಇರುವಂತ ಮೇಕಪ್ ಅಂತದ್ದೇನು ನಮಗೆ ಕೊಡುವಂತದ್ದಲ್ಲ. ಆ ದೇವರನ್ನ ವರ್ಷಕ್ಕೊಮ್ಮೆ ಆದ್ರೂ ನಾವು ತೋರಿಸುವಂತ ಒಂದು ವಿಶ್ವಾಸ ಭಕ್ತಿಯಿಂದ ಅವರಿಗೆ ಪ್ರತಿದಿನ ಅದು ಅಲ್ವಾ. ನಮ್ಗೆ 1 ವರ್ಷ ಅನ್ನೋದು ಅವರಿಗೆ ಪ್ರತಿದಿನ. ಸೊ ತಪ್ಪದೆ ನಾವು ಪ್ರತಿದಿನ ಕೊಟ್ಟಂಗೆ ಆಗ್ತದೆ, ಅವರಿಗೆ ಖುಷಿ ಆಗ್ತದೆ. ಅಂದ್ರೆ ನಮಗೆ ಬರುವಂತ ಒಳ್ಳೆತನಗಳನ್ನ ನಮಗೆ ತಡೆ ಇಲ್ಲದೆ ನಮಗೆ ಸೇರಿಸ್ತಾರೆ. ಅಂದ್ರೆ ನಾವು ಎಲ್ಲ ಈ ದೇವರಾಗ್ಲಿ, ನಾಗ ಆಗ್ಲಿ, ದೈವ ಆಗ್ಲಿ, ಅದು ಎಲ್ಲ ನಮಗೆ ಎಕ್ಸ್ಟ್ರಾ ಸಂರಕ್ಷಣೆಗೋಸ್ಕರವೇ ಇರುವಂತದ್ದು. ಹಾಗೆ ಅವರು ನಮಗೆ ಸಂರಕ್ಷಣೆ ಕೊಡುವಾಗ ನಾವು ಅವರ ಪ್ರಕೃತಿಯನ್ನ ಸಂರಕ್ಷಣೆ ಮಾಡ್ಲೇಬೇಕು, ಅದನ್ನ ಹಾಳು ಮಾಡಬಾರದು ಅನ್ನೋದೇ ನನ್ನದೊಂದು ಆಲೋಚನೆ. ಯಾಕಂದ್ರೆ ಪ್ರಕೃತಿಯನ್ನು ಹಾಳು ಮಾಡುವುದಂದ್ರೆ ಮಾಡಿಕೊಳ್ಳುವಂತದ್ದಾಗಿದೆ. ಈಗ ಅದು ಮೈನ್ ಪಾಯಿಂಟ್ ಆಫ್ ಕನ್ಸರ್ನ್ ಅದೇ ಈಗ ನೋಡ್ಬೇಕಾದದ್ದು. ನಾವು ಅದು ನಮ್ಮನ್ನ ನಾವು ರಕ್ಷಿಸುವಂತಹ ನಾಗಾರಾಧನೆಯಿಂದ ನಮಗೆ ವಿಪುಲವಾದ ಸಂಪತ್ತು ಮಾತ್ರವಲ್ಲ, ಉತ್ತಮವಾದ ಆರೋಗ್ಯವನ್ನು ನಾವು ಪಡಿಬಹುದು. ಈ ನಾಗನ ಆರಾಧನೆಯ ಮೂಲಕವಾಗಿ ಯಾವ ನೆಲೆಯಲ್ಲೆಲ್ಲ ಒಂದು ಸಾಮಾನ್ಯವಾಗಿ ಒಬ್ಬ ಭಕ್ತನಿಗೆ, ಮನುಷ್ಯನಿಗೆ ಒಂದು ತಮ್ಮ ಇಷ್ಟಾರ್ಥವನ್ನ ಈಡೇರಿಸಿಕೊಳ್ಳುವಂತಹ ಒಂದು ಬಯಕೆ ಸಾಮಾನ್ಯ ಇರ್ತದೆ. ಈಗ ದೇವರಲ್ಲಿ ಹೋಗುವಂತದ್ದು ನಮ್ಮ ಯಾವುದೋ ನೋವುಗಳನ್ನ ಅಥವಾ ನಮ್ಮ ಯಾವುದೋ ನಿರೀಕ್ಷೆಗಳನ್ನ ಒಂದು ಪ್ರಾಥಮಿಕ ಹಂತದಲ್ಲಿ ದೇವರಿಗೆ ನಿವೇದನೆ ಮಾಡೋಣ ಎನ್ನುವಂತಹ ಹಿನ್ನೆಲೆಯಲ್ಲಿ ಹೋಗುವಂತದ್ದು. ಈ ಹಿನ್ನೆಲೆಯಲ್ಲಿ ನಾಗನ ಆರಾಧನೆಯಿಂದ ಯಾವೆಲ್ಲ ನೆಲೆಯಲ್ಲಿ ಭಕ್ತರಾದವರು ಅವರ ಅಭೀಷ್ಟಗಳನ್ನ ಪಡಿಲಿಕ್ಕೆ ಸಾಧ್ಯ ಇದೆ? ಮುಖ್ಯವಾಗಿ ನಮ್ಮ ಆರೋಗ್ಯ ಇಲ್ಲದಿದ್ರೆ ಭಾಗ್ಯ. ಆರೋಗ್ಯ ಎಷ್ಟು ಸಂಪತ್ತಿದ್ದರೆ ಏನು ಪ್ರಯೋಜನ? ಎಷ್ಟು ಮಂದಿ ಲಕ್ಷಾಧೀಶರು, ಕೋಟ್ಯಾಧೀಶರು ಇದ್ರು ಕೂಡ ಆರೋಗ್ಯ ಇಲ್ಲದಿದ್ದರೆ ಸರ್ಕಾರ ಬೇರೆ ಬೇರೆ ಭಾಗ್ಯಗಳನ್ನು ಕೊಡುತ್ತದೆ. ಆರೋಗ್ಯ ಭಾಗ್ಯ ಎನ್ನುವುದು ನಾಗ ಕೊಡುವಂಥದ್ದು. ಆರೋಗ್ಯ ಮತ್ತೆ ಅದನ್ನು ಅನುಭವಿಸಲಿಕ್ಕೆ ನಮಗೆ ಸಂಪತ್ತು ಬೇಕು. ನಿಧಿಕಾರಕನು ನಾಗ. ಆದ ಕಾರಣ ಸಂಪತ್ತು ಮತ್ತೆ ಆರೋಗ್ಯ ಇವೆರಡಕ್ಕೂ, ಮತ್ತೆ ಸಂತಾನ, ಮುಖ್ಯವಾಗಿ ಆರೋಗ್ಯವಾದ ಸಂತಾನ ಪಡಿಲಿಕ್ಕಾಗಿಯೂ ನಾವು ನಾಗನಿಗೆ ಮೊರೆ ಇಡ್ತೇವೆ. ಈ ಸಂತಾನದ ಜೊತೆಯಲ್ಲಿ ಅಂದ್ರೆ ನೀವು ಸಂಪತ್ತು, ಸಂತಾನ ಮತ್ತು ಆರೋಗ್ಯವನ್ನ ಹೇಳಿದ್ದೀರಿ. ಈ 3 ಅಂಶಗಳು ಕೂಡ ಒಂದಕ್ಕೊಂದು ಪೂರಕವಾದ. ನೀವು ಸಂತಾನ ಇಲ್ಲ ಅಂತಾದ್ರೆ ಸಹಜವಾಗಿ ಆರೋಗ್ಯವನ್ನ ಕಳ್ಕೊಳ್ತೀರಿ, ಆರೋಗ್ಯವನ್ನ ಕಳ್ಕೊಳ್ಳುವ ಮೂಲಕವಾಗಿ ಸಂಪತ್ತನ್ನ ಕಳ್ಕೊಳ್ತೀರಿ. ಈ 3
ಎಲ್ಲರನ್ನೂ ಕೂಡ ಏಕ ದೃಷ್ಟಿಯಿಂದ ನೋಡ್ತಾ ಹೋದ್ರೆ ನಾಗ ನಮ್ಮ ಈ ಸಕಲ ಆಸೆಗಳಿಗೂ ಕೂಡ ಆಶಯಗಳಿಗೂ ಕೂಡ ಒಂದು ಮೂಲ ಪ್ರೇರಕವಾಗಿ ಇರುವಂತದ್ದು. ಇಂತಹ ಹಿನ್ನೆಲೆಯಲ್ಲಿ ಶುಭಲಕ್ಷ್ಮಿ ಅವರೇ, ಈ ಸಂತಾನ ಅಭಿವೃದ್ಧಿ ಇತ್ಯಾದಿಗಳೆಲ್ಲ ಕಲ್ಪನೆಗಳು ಇವೆ. ಇಂತಹ ಈ ಕಲ್ಪನೆಗಳಲ್ಲಿ ನಿಮ್ಗೆ ಏನಾದ್ರೂ ಈ ವಿಚಾರದಲ್ಲಿ ಏನಾದ್ರೂ ವಿಶೇಷವಾದಂತಹ ಮಾಹಿತಿ ಉಂಟಾ? ಅಂದ್ರೆ ಎಲ್ಲ ಪರಿಸ್ಥಿತಿಯಲ್ಲೂ ನಾವು ಅದನ್ನ ಕಲ್ಪನೆ ಅಂತ ತಗೊಳ್ಲಿಕ್ಕೆ ಆಗುದಿಲ್ಲ. ಕೆಲವೊಂದು ಈಗ ಕೆಲವರಿಗೆ ನೋಡಿದ್ರೆ ಸಂತಾನ ಇರುವುದಿಲ್ಲ, ಅವರು ಡಾಕ್ಟರ್ ಹತ್ರ ಹೋಗಿ ಎಲ್ಲ ಚೆಕಪ್ಸ್ ಮಾಡ್ಕೊಂಡಿರ್ತಾರೆ, ಅವರಿಗೆ ಆರೋಗ್ಯದ ಮಟ್ಟಿಗೆ ಏನು ತೊಂದರೆ ಇಲ್ಲ. ಹಾಗಿರುವಾಗ ಅದೇನು ಕಾರಣ ಇರಬಹುದು? ಇದು ಒಂಥರ ನಮಗೆ ಗುರುತಿಸ್ಲಿಕ್ಕೆ, ನಮಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ನಾವು ನಾಗನಲ್ಲಿ ಸಮರ್ಪಣೆ ಮಾಡ್ಕೊಂಡ್ರೆ ನಮ್ಮದು ಸುಮಾರು ಜನರಿಗೆ ಇದು ಒಳ್ಳೇದಾಗಿದೆ. ಹಾಗೆ ಅವರಿಂದ ಅದನ್ನ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಆಯ್ತು. ಆ ಸಂತಾನ ಭಾಗ್ಯವನ್ನ ಸುಮಾರು ಜಾಗ ಇದೆ, ಈ ತರ ಕಾಳಹಸ್ತಿ ಬೇರೆ. ಈಗ ನಾವು ನಾಗಬನ ಮಾತ್ರ ಹೇಳ್ತೀವಿ, ಇನ್ನು ಕೆಲವು ಕಡೆ ಅದಕ್ಕೆ ನಾಗನಿಗೋಸ್ಕರವೇ ದೇವರ ಇದು ಇದೆ, ಗೋಮತಿ ಅಮ್ಮ ಟೆಂಪಲ್ ಇದೆ ತಮಿಳುನಾಡಲ್ಲಿ, ಕಾಳಹಸ್ತಿ ಇದೆ, ಇದರಲ್ಲೆಲ್ಲ ಹೋಗಿ ಸಹ ಮಾಡ್ತಾರೆ. ಮತ್ತೆ ಕಾಲ್ ನೋವು, ಕೈ ನೋವು ಇರುವವರು, ದೃಷ್ಟಿ ಪ್ರಾಬ್ಲಮ್ ಇರುವವರು ಎಲ್ಲ ಒಂದೊಂದಕ್ಕೆ ಒಂದೊಂದು ರೀತಿಯ ನಮೂನಿಗಳನ್ನ, ನಾಗನ ಚಿಹ್ನೆಗಳನ್ನ ಸಮರ್ಪಿಸುವಂತದ್ದು ಸಹ ಇದೆ. ಅಮ್ಮನವರು ದೇವರು ಅಲ್ಲೂ ಸಹ ಆಗ್ತಾ ಇದೆ. ಇಂತಹ ಈ ಆರಾಧನೆಗಳಿಗೆ ತಮ್ಮದೇ ಆದಂತಹ ನೆಲೆಯಲ್ಲಿ ಒಂದು ತನ್ನ ಸ್ಥಾನವನ್ನ ಭದ್ರವಾಗಿ ಇಟ್ಟುಕೊಂಡದ್ದು ನಮ್ಮ ಕರಾವಳಿ ನಾಡಿನ ಸುಬ್ರಹ್ಮಣ್ಯ ದೇವಸ್ಥಾನ. ಈ ಸುಬ್ರಹ್ಮಣ್ಯನನ್ನು ನಾಗನನ್ನ ನಾವು ಒಂದೇ ನೆಲೆಯಲ್ಲಿ ಕಲ್ಪಿಸಿಕೊಂಡು ಆರಾಧಿಸಿಕೊಂಡು ಹೋಗುವವರು ಇದ್ದೇವೆ. ಇಂತಹ ಈ ನಾಗನ ಆರಾಧನೆಗೆ ಆಧ್ಯಾತ್ಮಿಕವಾದಂತಹ ಬೇರೆ ಬೇರೆ ರೂಪಗಳೆಲ್ಲ ಇವೆ. ಅಂದ್ರೆ ನಾಗನನ್ನ ಆರಾಧಿಸುವಂತದ್ದು ಆಶ್ಲೇಷ ಬಲಿಯ ಮೂಲಕ, ಡೆಕ್ಕೆ ಬಲಿಯ ಮೂಲಕ, ನಾಗ ಮಂಡಲ ಇತ್ಯಾದಿಗಳ ನೆಲೆಯಲ್ಲಿ ಅದನ್ನ ಆರಾಧಿಸಿಕೊಂಡು ಹೋಗುವಂತದ್ದನ್ನ ನಾವು ಕಾಣ್ತಾ ಹೋಗ್ತಾ ಇದ್ದೇವೆ. ಆಧ್ಯಾತ್ಮದ ಇನ್ನೊಂದು ಮಜಲನ್ನು ನೋಡಿದರೆ ನಾಗಾರಾಧನೆ ಅಂದ್ರೆ ಅದು ನಮ್ಮಲ್ಲಿರುವಂತಹ ಈ ಒಳಗಿನ ಈ ಸುಪ್ತ ಕುಂಡಲಿನಿ ಶಕ್ತಿ ಜಾಗೃತಿಯ ಆರಾಧನೆ. ಆ ಕುಂಡಲಿನಿ ಶಕ್ತಿ ಜಾಗೃತಿಯ ಆರಾಧನೆ ಅಂದರೆ ಅದು ಕುಂಡಲಿನಿ ಶಕ್ತಿ ಜಾಗೃತಿ ಆದರೆ ಅದು ನಾಗನ ಹೆಡೆಬಿಚ್ಚಿದ ನಾಗನ ರೂಪವನ್ನು ಪಡೆದುಕೊಳ್ಳುತ್ತದೆ. ಆ ಆರಾಧನೆಯೇ ಈ ನಾಗಾರಾಧನೆ ಅನ್ನುವ ಇನ್ನೊಂದು ಚಿಂತನೆ, ಆಧ್ಯಾತ್ಮ ಚಿಂತನೆ ಇದೆ. ಅಂತರಂಗದ ಆ ಶಕ್ತಿಯನ್ನ ಒಂದು ನಮ್ಮ ಮೂಲಕವಾಗಿ ಇನ್ನಷ್ಟು ದೃಢೀಕರಣಗೊಳಿಸುವ ನಾಗನ ವಿಶಿಷ್ಟ ಬಹಳಷ್ಟು ಪೂರಕವಾಗಿದೆ. ಇಂತಹ ಈ ಅದ್ಭುತವಾದಂತಹ ಒಂದು ಕಲ್ಪನೆಯನ್ನ ನಾವು ಪುರಾತನದಿಂದ ಕಾಣ್ತಾ ಇದ್ದೇವೆ. ಅಂತೂ ಈ ಕರಾವಳಿಯ ಈ ತುಳುನಾಡಿನ ಈ ಪರಿಸರದಲ್ಲಿ ನಾಗಾರಾಧನೆಗೆ ಇತಿಹಾಸವನ್ನು ಹುಡುಕುತ್ತಾ ಹೋದ್ರೆ ಸಾವಿರಾರು ವರ್ಷಗಳ ಹಿಂದೆ ಹೋಗ್ಬೇಕಾದೀತು. ಪ್ರತಿಯೊಬ್ಬರ ಉಸಿರಿನಲ್ಲಿಯೂ ನಾಗಾರಾಧನೆ ಇದೆ. ಮುಖ್ಯವಾಗಿ ನೀವು ಗಮನಿಸಿ, ಈ ನಾಗವೇಣಿ ಅಂತ ಹೇಳ್ತಾರೆ, ಅದನ್ನು ನಾವು ಗಮನ ಪಡುವಂತದ್ದು. ಹೆಂಗಸರಲ್ಲಿ ನಾಗವೇಣಿ ಅಂದ್ರೆ ಆ ಜಡೆ ಕಟ್ಟುವಂತ, ಆ ನಾಗ ಹೆಡೆಬಿಚ್ಚಿದ ನಾಗನ ಹಾಗೆ ಆಕಾರವನ್ನು ನಾವು ಈಗಿನ ಆಧುನಿಕ ಕಾಲದಲ್ಲಿ ನಾವು ಕಾಣ್ತಾ ಇರೋದು ನಾಗವೇಣಿ ಕೃತಕ, ಅಲ್ಲಿಯೂ ಕೂಡ ಕೃತಕತೆಯನ್ನು ನಾವು ಕಾಣ್ತಾ ಹೋಗ್ತಾ ಇದ್ದೇವೆ. ಈ ಮೂಲಕವಾಗಿ ಒಂದು ಪ್ರಾಕೃತಿಕವಾದಂತಹ ಸಂಸ್ಕಾರವನ್ನು ಉಳಿಸಿಕೊಳ್ಳಬೇಕು ಎನ್ನುವಂತಹ ಒಂದು ಆ ಶಬ್ದವೂ ಕೂಡ ಇಂದಿನ ಆಧುನಿಕ ಮಹಿಳೆಯರಿಗೆ ಅಥವಾ ಆಧುನಿಕ ಮಹಿಳೆಯರಿಗಿಂತಲೂ ಆಧುನಿಕ ಕಾಲದ ಹುಡುಗಿಯರಿಗೆ ಅದು ಹೆಚ್ಚು ಒಂದು ಅರ್ಥವಾಗ್ಲಿ ಎನ್ನುವುದು ಕೂಡ ಬಹಳ ಮುಖ್ಯ ಈ ಸಂದರ್ಭದಲ್ಲಿ. ಇಂತಹ ಈ ಎಲ್ಲ ಕಾರ್ಯಕ್ರಮಗಳನ್ನ ನಾವು ನಾಗರ ಪಂಚಮಿಯ ಸಂದರ್ಭದಲ್ಲಿ ನಾವು ನೋಡ್ತಾ ಹೋಗ್ತಾ ಇರ್ತೇವೆ. ಇಂತಹ ಈ ನಾಗರ ಪಂಚಮಿಯ ಈ ಆರಾಧನೆ ಮತ್ತು ಆ ಪೂಜಾ ಸಂಭ್ರಮ, ಅದರಲ್ಲಿ ಪಾಲ್ಗೊಳ್ಳುವಿಕೆ, ಇಂತಹ ಈ ಎಲ್ಲ ಅಂಶಗಳಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಳ್ಳುವ ಮೂಲಕ ಮೂಲನಾಗನನ್ನ ಆಶ್ರಯಿಸಿ ಬಂದಂತಹ ಅನೇಕ ಕುಟುಂಬಗಳು ಆ ಸಂದರ್ಭದಲ್ಲಿ ಅಲ್ಲಿ ಮನೆಯಲ್ಲಿ ಮಾಡಿದಂತಹ ವಿಶೇಷ ಖಾದ್ಯಗಳನ್ನ ಸ್ವೀಕರಿಸಿ ಅವರು ಯಾವ ರೀತಿಯಲ್ಲಿ ಸಂಭ್ರಮವನ್ನ ಮತ್ತೆ ತಮ್ಮ ಈ ಕೂಡು ಕುಟುಂಬದಲ್ಲಿ ಹೇಗೆ ಅದನ್ನ ಮಾಡ್ತಾ ಹೋಗ್ತಾರೆ? ಅಂದ್ರೆ ನಾಗಾರಾಧನೆ, ಈ ನಾಗರ ಪಂಚಮಿ ಎಲ್ಲ ಹಬ್ಬಗಳ ಮೊದಲ ಹಬ್ಬ. ಈ ಮೂಲಕ ನಾಗರ ಪಂಚಮಿ ಮೂಲಕ ಎಷ್ಟೋ ಕಡೆ ಈ ನಮ್ಮ ಉಡುಪಿಯಲ್ಲಿ ನಾಗರ ಪಂಚಮಿಯ ಮರುದಿವಸವೇ ಆ ದೇವಸ್ಥಾನಗಳಲ್ಲಿ ಭಜನಾ ಸಪ್ತಾಹ ಇಂತಹ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತದೆ. ಈ ಮೂಲಕ ಎಲ್ಲಾ ಒಂದು ಹಬ್ಬಗಳಿಗೆ ಚಾಲನೆ ಈ ನಾಗರ ಪಂಚಮಿ ಮೂಲಕ ಎಲ್ಲ ಹಬ್ಬಗಳಿಗೆ ಒಂದು ಚಾಲನೆ ಕೊಡುವಂತದ್ದು ನಾವು ಕಾಣಬಹುದು. ಆ ಮೂಲಕವಾಗಿ ಕುಟುಂಬವೂ ಕೂಡ ಒಂದು ವರ್ಷದ ನಾಗರ ಪಂಚಮಿಯ ಮೂಲಕವಾಗಿ ಸೇರಿದ್ದು, ಆ ಮೂಲಕವಾಗಿ ಅನೂಚಾನವಾದಂತಹ ಎಲ್ಲ ಹಬ್ಬಗಳಲ್ಲೂ ಕೂಡ ಮತ್ತೆ ಬಂದು ಸೇರಿ ಆ ಮೂಲಕವಾಗಿ ಕೌಟುಂಬಿಕವಾದಂತಹ ಒಗ್ಗಟ್ಟು, ಒಮ್ಮನ ಬಹಳಷ್ಟು ಮನೆ ಮಂದಿಯಲ್ಲೆಲ್ಲ ಇರಲಿ ಎನ್ನುವಂತಹ ಆಶಯವೂ ಕೂಡ ನಾಗನ ಒಂದು ಆಶಯ ಆಗಿರಬಹುದು. ಆ ಸಂದರ್ಭದಲ್ಲಿ ನಾಗರ ಪಂಚಮಿಯ ಈ ಹಬ್ಬವನ್ನು ನಾವು ಆಚರಿಸ್ತಾ ಹೋಗ್ತೇವೆ. ಇವತ್ತು ನಾಗರ ಪಂಚಮಿಯ ಸಂಭ್ರಮ ಊರಿನೆಲ್ಲೆಡೆ, ನಾಡಿನೆಲ್ಲೆಡೆ ಇದೆ. ಮನೆ ಮನೆಯಲ್ಲೂ ಕೂಡ ಬಹಳ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಈ ಹಬ್ಬದ ಆಚರಣೆಯ ಸಂಭ್ರದ ಜೊತೆಯಲ್ಲಿ ಕುರಿತಾದಂತಹ ಒಂದು ವಿಶಿಷ್ಟವಾದಂತಹ ಚಿಂತನೆಯ ಪಟ್ಟಾಂಗವೂ ಕೂಡ ನಿಮ್ಮ ಮುಂದೆ ಇದೆ. ಈ ಪಟ್ಟಾಂಗದಲ್ಲಿ ಈಗ ಒಂದು ಸಣ್ಣ ವಿರಾಮ, ಅನಂತರದಲ್ಲಿ ಮತ್ತಷ್ಟು ಹೊಸತಾದಂತಹ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಈಗ ಸಣ್ಣ ವಿರಾಮ.
ವಿರಾಮದ ನಂತರ ಮತ್ತೆ ಪಂಚಮಿ ಪಟ್ಟಾಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಅದ್ಭುತವಾದಂತಹ ವಿಚಾರಗಳಲ್ಲಿ ಚರ್ಚೆ ಮಾಡ್ತಾ ಇತ್ತು. ಧೀರಜ್ ಅವರು ಆ ಕುಂಡಲಿ ಶಕ್ತಿಯ ಜಾಗೃತಿಯ ಬಗ್ಗೆ, ಈ ನಾಗನ ಆರಾಧನೆ ಎಷ್ಟು ಪೂರಕ ಎನ್ನುವಂತ ಬಗ್ಗೆ ಮಾತಾಡ್ತಾ ಇದ್ರು. ಅದರ ಬಗ್ಗೆ ಶುಭಲಕ್ಷ್ಮಿ ಅವರು ಮತ್ತಷ್ಟು ನಿಖರವಾದಂತಹ ಮಾಹಿತಿಯನ್ನು ಕೊಡ್ತಾರೆ. ಶುಭಲಕ್ಷ್ಮಿ ಅವರೇ, ಈ ಮೂಲಕವಾಗಿ ಈ ಕುಂಡಲಿನಿ ಶಕ್ತಿಯ ಜಾಗೃತಿ ಈ ಕುರಿತಾಗಿ ನಿಮಗೆ ಯಾವ ರೀತಿಯ ತಿಳಿವು ಇದೆ? ಅಂದ್ರೆ ಈಗ ದೇವರನ್ನ ಸ್ಮರಣೆ ಮಾಡೋದು ಸಹ ಒಂದು ರೀತಿ ನಾವು ಶಕ್ತಿಯನ್ನ ತಗೊಳ್ಳಿಕ್ಕೆ, ದೇವರ ಹತ್ರ ಇರುವಂತ ಶಕ್ತಿ ನಮಗೂ ಬರ್ಲಿ ಅಂತ. ನಾನು ಬಂದು ಇದರ ಮೆಡಿಟೇಷನ್ ಅಂತ ಹೇಳಲಿಕ್ಕೆ ಹೋದ್ರೆ, ನಮ್ಮಲ್ಲಿ ನಮ್ಮ 7 ಟೈಪ್ಸ್ ಆಫ್ ಚಕ್ರಾಸ್ ಇದೆ. ರೂಟ್ ಇಂದ ಹಿಡಿದು ಕ್ರೌನ್ ಚಕ್ರವರೆಗೆ ಹೋಗ್ತದೆ. ಇದು ನೀವು ಯಾವುದೇ ಒಂದು, ಈಗ ನಾವು ಇದೇ ಬೇಕಂತಿಲ್ಲ, ರೇಖಿ ಅಂತ ಒಂದು ಕಲೆ ಇದೆ, ಯೂನಿವರ್ಸಲ್ ಎನರ್ಜಿ ಅಂತ ಹೇಳ್ತೇವೆ ನಾವು ಅದನ್ನ. ಅದು ನಿಮ್ಗೆ ಅದನ್ನ ಕ್ರಿಯೇಟ್ ಮಾಡಿದವರು ಮಿಕಾವುಸೆ ಅಂತ, ಅದನ್ನ ಶುರು ಮಾಡಿದವರು, ಅವರು ಸಹ ಇದನ್ನ ಫಾಲೋ ಮಾಡಿದ್ದಾರೆ, ಈ ಮೆಡಿಟೇಷನ್ ಪದ್ಧತಿಗಳನ್ನ, ಈ ಚಕ್ರ ಇದನ್ನ. ಅದರಲ್ಲಿ ಆ ಕುಂಡಲಿನಿ ಬಂದು ರೈಸ್ ಆಗುದನ್ನ, ಕುಂಡಲಿನಿ ಅನ್ನೋದು ಬಂದು ಒಂದು ಶಕ್ತಿ, ಒಂದು ಎನರ್ಜಿ. ಅದು ಎಲ್ಲಿಂದ ಬರ್ತದಂದ್ರೆ ರೂಟ್ ಚಕ್ರದಿಂದ. ನಾವು ಒಂದೇ ಸಮನ ಅದನ್ನ ಶ್ವಾಸ ಇನ್ಟೇಕ್ ಅಂಡ್ ಔಟ್, ಜನರಲಿ ಲೇಡೀಸ್ ಮಾಡುದಿಲ್ಲ ಕುಂಡಲಿನಿಯನ್ನ, ಇವರು ಜೆಂಟ್ಸ್ ಮಾಡ್ತಾರೆ. ಅವರಲ್ಲಿ ಹಾಗೆ ಅದನ್ನ ಮೆಡಿಟೇಷನ್ ಸ್ಟೇಟ್ ಅಲ್ಲಿ ಕರೆಕ್ಟ್ ಆಗಿ ಅವರು ಅಷ್ಟು ಚಕ್ರದಿಂದವು, ಒಂದೊಂದು ಚಕ್ರವು ಅನಾಹುತ ಚಕ್ರ, ಹಾರ್ಟ್ ಚಕ್ರ, ಮತ್ತೆ ಕ್ರೌನ್, ಇಲ್ಲಿ ಬರುವಂತದ್ದು ನೆಕ್ ಚಕ್ರ, ಮತ್ತೆ ಎಲ್ಲ ಲೈನ್ ಆಗಿ ಹೋಗ್ತದೆ. ಅದು ರೂಟ್ ಇಂದ ಹಿಡಿದು ಹಾಗೆ ಒಂದು ಸ್ಟೇಟ್ ಬರುವಾಗ ಆ ಕುಂಡಲಿನಿ ಪವರ್ ಬಂದು ಕರೆಕ್ಟ್ ಕ್ರೌನ್ ಚಕ್ರವನ್ನು ಬಂದು ಟಚ್ ಆಗ್ತದೆ. ಅದು ಹೋಗುವಾಗ ಹೀಗೆ ಒಂದು ಹಾವಿನ ಆಕಾರವೇ, ಅದರಲ್ಲೂ ಸಹ ಆ ರೇಖೆಯಲ್ಲೂ ಸಹ ಆ ಹಾವಿನ ಆಕಾರದಲ್ಲೇ ನಾವು ಅದನ್ನ ಮೆಡಿಟೇಟ್ ಮಾಡೋಕೆ ಶುರು ಮಾಡುವಾಗ ಆ ಹಾವಿನ ಆಕಾರವ ಡ್ರಾ ಮಾಡಿಕೊಂಡು ನಾವು ಬರೆದುಕೊಂಡು ಮಾಡಬೇಕು, ಆ ತರ. ಮತ್ತೆ ಎಂತ ಯೋಗ ಇತ್ಯಾದಿ ಅಭ್ಯಾಸದಾಗಿ ಇದು ಕೂಡ ಒಂದು ಗುರುಮುಖೇನವಾಗಿ ನಡೆಯುವಂತ ಒಂದು ಪ್ರಕ್ರಿಯೆ. ಕುಂಡಲಿನಿ ಶಕ್ತಿ ಜಾಗೃತಿ ಗುರುಮುಖೇನವಾಗಿಯೇ ಆಗುವಂಥದ್ದು. ಎಲ್ಲಾದರೂ ಅದು ಆ ಚಕ್ರವನ್ನು ಜಾಗೃತಿ ಮಾಡುವಲ್ಲಿ ಎಡವಿದರೆ ಅದು ಸ್ವಲ್ಪ ಮಾನಸಿಕವಾಗಿ ನಾವು ನಮ್ಮ ಸಮತೋಲನವನ್ನು ತಪ್ಪಿ ಹೋಗುವಂತ ಸಾಧ್ಯತೆಯೂ ಇದೆ ಅಂತ ನಾವು ಕೇಳಿದ್ದೇವೆ. ಅದೇ ಜಾಗೃತಿಯಿಂದಲೇ ಮಾಡಬೇಕು, ಅದಕ್ಕೆ ತಾಕತ್ ಬೇಕು, ಬೇಕು. ಅದು ಮಧ್ಯದಲ್ಲಿ ನಿಲ್ಲುವಂತದ್ದು ಆಗಬಾರ್ದು, ಥ್ರೂ ಹೋಗಿ ನಿಲ್ಲಬೇಕಾಗ್ತದೆ. ಹಾಗೆ ಇಂತಹ ಒಂದು ನೆಲೆಯಲ್ಲಿ ನಮ್ಮ ಈ ನಾಗಾರಾಧನೆ ಒಂದು ವೈಜ್ಞಾನಿಕವಾದಂತಹ ಚಿಂತನೆಯನ್ನು ಕೂಡ ಅದರ ಹಿಂದುಗಡೆ ಇತ್ತು. ನಮ್ಮ ಪೂರ್ವಜರ ವೈಜ್ಞಾನಿಕವಾದಂತಹ ಕಲ್ಪನೆಯೂ ಕೂಡ ಇತ್ತು. ಜೊತೆಯಲ್ಲಿ ನಾವು ಕಾಣಬಹುದು ಈ ವೈಜ್ಞಾನಿಕವಾದಂತಹ ಕಲ್ಪನೆಯ ಒಂದು ಅದರ ನಿರೂಪಣೆಗೆ ಆಧ್ಯಾತ್ಮಿಕವಾದಂತಹ ಸಂಬಂಧವನ್ನು ಕೂಡ ಕಲ್ಪಿಸಿಕೊಂಡು ಸಾಂಪ್ರದಾಯಿಕವಾದಂತಹ ನೆಲೆಯಲ್ಲಿ ನಮ್ಮ ಹಿರಿಯರು ನಮಗೆ ಅದನ್ನ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇಂತಹ ಒಂದು ಅದ್ಭುತವಾದಂತಹ ಕಲ್ಪನೆಗಳು, ಇಂತಹ ಅದ್ಭುತವಾದಂತಹ ಚಿಂತನೆಗಳು ಇವತ್ತಿನ ಆಧುನಿಕ ಕಾಲದ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಮುಖ್ಯವಾಗಿ ಇವತ್ತಿನ ಯುವ ತಲೆಮಾರುಗಳಿಗೆ ಅಥವಾ ಸಣ್ಣ ಸಣ್ಣ ವಯಸ್ಸಿನ ಮಕ್ಕಳಿಗೆ ಅದನ್ನ ಹೇಗೆ ಮುಟ್ಟಿಸುವುದು? ಒಬ್ರು ಶಿಕ್ಷಕರಾಗಿ ನೀವು ಅದನ್ನ ಹೇಗೆ ಹೇಳ್ತೀರಿ? ಆಧುನಿಕತೆಯ ಪ್ರತಿಯೊಂದನ್ನು ನಾವು ಬೇಕೆಂದರೂ ಬೇಡವೆಂದರೂ ನಾವು ಅದನ್ನು ಸ್ವೀಕರಿಸಲೇಬೇಕು. ಆವಾಗಲೇ ನಾವು ಈ ಆಧುನಿಕ ಈ ಜಗತ್ತಿನಲ್ಲಿ ಬದುಕಬಹುದು. ಈಗ ನಾನು ಬರುವಾಗ ಹೇಗೆ ಬಂದೆ? ನಾನು ಎತ್ತಿನ ಗಾಡಿಯಲ್ಲಿ ಬಂದದಲ್ಲ ನನ್ನ ಊರಿನ, ನಾನು ಕಾರಿನಿಂದಲೇ ಬಂದೆ, ನನ್ನ ಬೇರೆ ವಾಹನದಿಂದಲೇ ಬಂದೆ. ಅದೇ ರೀತಿ ಈ ಆಧುನಿಕ ಭರಾಟೆಯಲ್ಲಿ ನಮ್ಮ ಮೂಲ ಆಚರಣೆಗಳ ವೈಶಿಷ್ಟ್ಯಗಳು, ಅದರ ವೈಜ್ಞಾನಿಕ ಹಿನ್ನೆಲೆ, ಈಗ ನಾವಾಗ ಮಾತಾಡಿದಾಗೆ ಮಂಜಲಿ ತೀರದ ಗಟ್ಟಿ, ಅದರಲ್ಲಿರುವ ಮೆಡಿಸಿನಲ್ ಪ್ರಾಪರ್ಟೀಸ್ ಅಥವಾ ಬೇರೆ ಈ ಥರ ಅರಶಿಣ, ಎಳನೀರು ಇತ್ಯಾದಿ ಅರ್ಪಣೆಯಿಂದ, ಭಕ್ತಿಯಿಂದ ಮಾಡಿದಂಥ ಅರ್ಪಣೆಯಲ್ಲಿ ನಾವು ಪಡೆಯುವಂಥ ಪ್ರಯೋಜನ, ಅದು ದೇವರಿಗಾಗಿಯೋ, ನಮ್ಮಲ್ಲಿ ಅಂತರ್ಮುಖಿಯಾಗಿರುವ ನಮ್ಮ ಒಳಗಿರುವ ದೇವರಿಗಾಗಿಯೋ, ಆ ಮೂಲಕ ನಾಗನಲ್ಲಿ ಅಂತರ್ಮುಖಿಯಾದ ಸಂಕರ್ಷಣನನ್ನು ಕಾಣಲಿಕ್ಕೋ, ಹೀಗೆ ಒಂದಕ್ಕೊಂದು ಕನೆಕ್ಷನ್. ಈ ಆಧುನಿಕತೆ ಭರಾಟೆಯಲ್ಲಿ ಈಗ ನಾಳ್ದು ನಾಗರ ಪಂಚಮಿ, ಈ ವರ್ಷದ ವೈಶಿಷ್ಟ್ಯ ಅಂದರೆ ನಾಗರ ಪಂಚಮಿಯ ದಿವಸವೇ ಸ್ವಾತಂತ್ರ್ಯೋತ್ಸವ, ಬಂಪರ್ ರಜೆ. ಅಂದರೆ ಎರಡೂ ಹಬ್ಬಗಳು ಇವತ್ತೇ ಬಂದಿವೆ, ನಾಗರ ಪಂಚಮಿ ಮತ್ತು ಸ್ವಾತಂತ್ರ್ಯೋತ್ಸವ. ಈ ರೀತಿಯಾಗಿ ಆಗುವಂಥದ್ದಕ್ಕೆ ನಾಗರ ಪಂಚಮಿ ದಿವಸ ಸಿಗುವಂಥ, ಈ ತುಳುನಾಡಿನಲ್ಲಿ ಸಿಗುವಂಥ ಸಾರ್ವತ್ರಿಕ ಶಾಲಾ ಕಾಲೇಜುಗಳ ರಜೆ, ಅದು ಮಕ್ಕಳಿಗೆ ಒಂದು ರಜೆ. ಮೂಲ ಸ್ಥಾನಕ್ಕೆ ನಾಗಬನಕ್ಕೆ ತಂದೆ ತಾಯಿಯವರು ಹೋಗ್ತಾರೆ, ಅಥವಾ ಯಾರನ್ನು ನಮ್ಮ ಮನೆಯ ಆಳನ್ನು ಕಳಿಸಬಹುದು. ಒಟ್ಟು ಒಂದು ಎಳನೀರು, ಅರಶಿಣ, ಹಾಲು, ಹರಕೆ ರೀತಿಯಲ್ಲಿ ಅದು ಮುಟ್ಟಿಸಿದ್ರೆ ಆಯ್ತು, ಯಾರಾದ್ರೂ ಹೋಗಿ ಮುಟ್ಟಿಸಿದ್ರೆ ಆಯ್ತು. ನಾವು ಮನೆಯಲ್ಲಿ ಟಿವಿ ಚಾನೆಲ್ ನೋಡ್ತಾ ಇರುವ, ವಾಟ್ಸಪ್ ಬ್ರೌಸಿಂಗ್ ಮಾಡ್ತಾ ಇರುವ ಅಂತ ಆದ್ರೆ ಆ ಆಚರಣೆಗೆ ಅದರ ಅರ್ಥ ಇಲ್ಲ.
ಇದನ್ನು ನಾವು ಮಕ್ಕಳಿಗೆ ದೋಷ ಮಾಡಿ ನಾವು ಪ್ರಯೋಜನ ಇಲ್ಲ. ನಾವು ಮಕ್ಕಳನ್ನು ಬೆಳೆಸಬೇಕು, ಮೂಲಸ್ಥಾನಕ್ಕೆ ನಾಗಬನಕ್ಕೆ ಕರ್ಕೊಂಡು ಹೋಗ್ಬೇಕು. ಅದನ್ನು ವೈಜ್ಞಾನಿಕವಾಗಿ ಸಾಧ್ಯವಾದರೆ ಅದನ್ನ ಮನಮುಟ್ಟುವಂತ ಅಥವಾ ಹೇಳಲಿಕ್ಕೆ ಆಗಲಿಲ್ಲ ಅಂತ ತಕ್ಕುದಾದಂತಹ ಪುಸ್ತಕಗಳುಂಟು, ಅವರಲ್ಲಿ ತಿಳಿಯಪಡಿಸಬೇಕು ಮಕ್ಕಳಿಗೆ ಈ ರೀತಿಯ ಆಚರಣೆ ಮಾಡಿ. ನನಗೆ ಒಂದು ಯೋಚನೆ ಹೊಳೆಯೋದು, ಇಂತಹ ಸಂದರ್ಭದಲ್ಲಿ ಇಂತಹ ಈ ಧಾರ್ಮಿಕ ವೈಜ್ಞಾನಿಕವಾದಂತಹ ಹಿನ್ನೆಲೆಯ ಧಾರ್ಮಿಕ ಆಚರಣೆಗಳ ಕುರಿತು ಇವತ್ತಿನ ಶಿಕ್ಷಣ ಕ್ರಮದಲ್ಲಿ ಈ ಪಠ್ಯ ಪುಸ್ತಕಗಳಲ್ಲಿ ಇಂತಹ ವಿಚಾರಗಳನ್ನು ಕೂಡ ಇಡುವುದು ಸೂಕ್ತ ಅಂತ ಅನಿಸ್ತಾ ಇದೆ. ನಿಮ್ಗೆ ಹೇಗೆ ಅನಿಸ್ತದೆ? ಅದು ಹೇಗೆ, ಎಷ್ಟು ಪರಿಣಾಮಕಾರಿ? ಖಂಡಿತ ಈಗಿನ ಈ ಶಿಕ್ಷಣ ಪದ್ಧತಿಯಲ್ಲಿ ಇಂಥ ಆಚರಣೆಗಳ ಮಹತ್ವವೇನು, ಅದರ ಮೌಲ್ಯ ಏನು, ಮತ್ತೆ ವೈಜ್ಞಾನಿಕವಾಗಿಯೂ ನಾವು ಅದನ್ನು ಈ ಆಧ್ಯಾತ್ಮವನ್ನು ಹೇಗೆ ಸ್ವೀಕರಿಸಬಹುದು, ಸಾಂಪ್ರದಾಯಿಕವಾದ ಈ ಆಚರಣೆಯನ್ನು ನಾವು ಸ್ವೀಕರಿಸಬೇಕು. ಮಕ್ಕಳಿಗೆ ಅದು ಹೌದು ಅಂತ ಆಗಬೇಕು. ಯಾವ ಆಚರಣೆ ಅದು ಮಾಡಬಹುದು, ಅದು ಸ್ವೀಕಾರಾರ್ಹ ಆಗಬೇಕು. ಆ ರೀತಿ ಆಗಬೇಕಾದ್ರೆ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಅದು ಔಪಚಾರಿಕವಾಗಿ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಬೇಕು. ಸಣ್ಣ ಸಣ್ಣ ತರಗತಿಗಳಲ್ಲೂ ಕೂಡ ಇಂತಹ ಧಾರ್ಮಿಕ ಸಂಪ್ರದಾಯಗಳು, ಧಾರ್ಮಿಕ ಆಚರಣೆಗಳು, ಜೊತೆಗೆ ಈ ಧಾರ್ಮಿಕ ಆಚರಣೆಯ ಹಿನ್ನೆಲೆಯ ನಮ್ಮ ಪೂರ್ವಜರ ವೈಜ್ಞಾನಿಕವಾದಂತಹ ಗಾಢ ನಿಲುವು, ಅವರ ಅರಿವು, ಇವುಗಳನ್ನ ತಿಳಿಸುವಂತಹ ನಿಟ್ಟಿನಲ್ಲೂ ಕೂಡ ಪಠ್ಯಗಳು ಬರಲಿ ಎನ್ನುವುದು ನಾಗರ ಪಂಚಮಿಯ ಶುಭ ಸಂದರ್ಭದಲ್ಲಿ ನಾವು ನೀಡುತ್ತಿರುವಂತಹ ಒಂದು ಆಶಯ. ಇಂತಹ ಹಿನ್ನೆಲೆಯಲ್ಲಿ ಮಹಿಳೆಯರಾಗಿ ನೀವು ಈ ಮಕ್ಕಳಿಗೆ, ಅಂದ್ರೆ ಮುಂದಿನ ಸಂತಾನದ ಪ್ರತಿನಿಧಿಗಳಿಗೆ ನೀವು ಯಾವ ರೀತಿಯಲ್ಲಿ ಅದನ್ನ ತಲುಪಬೇಕು ಎನ್ನುವುದಾಗಿ ನಿಮ್ಮ ಆಶಯ? ಅವರು ಹೇಳುವಂತದ್ದು ಈಗ ಫ್ಯೂಚರ್ ಜನರೇಷನ್ ಇದನ್ನ ಫಾಲೋ ಮಾಡಬೇಕು ಒಳ್ಳೆ ರೀತಿಯಲ್ಲಿ. ನಂಗೆ ಹೇಳಕ್ ಹೋದ್ರೆ ಇದು ಹಿಸ್ಟ್ರಿಯಾಗಿ ಬಂದಾಗ ಸಹ ಪುರಾತನ ಕಾಲದಿಂದವೂ ಸಮೂಹಕ್ಕೆ ಒಳ್ಳೇದು ಮಾಡ್ಲಿ ಅನ್ನೋದ ಒಂದು ಅರ್ಥವನ್ನೇ ಇಟ್ಟುಕೊಂಡು ಇದನ್ನ ಆಚರಣೆ ಮಾಡಿದ್ದಾಯ್ತು. ಈಗ ಹಿಸ್ಟ್ರಿ ತಕೊಂಡ್ರು ನೀವು ನೋಡಿ, ಅಲ್ಲಿ ಉತ್ತರ ಪ್ರದೇಶದಲ್ಲಿ ಕಾಳಿಂಗ ಸರ್ಪ ಬಂದು ನಮ್ಮ ಆ ನೀರನ್ನ ಪೂರ ವಿಷ ಮಾಡಿ ನೀರು ಕುಡಿಯೋವರಿಗೆ ಉಪದ್ರ ಕೊಡ್ತಾ ಇದ್ದಿತ್ತು. ಆವಾಗ ಕೃಷ್ಣ ಬಂದು ನರ್ಧನ ಮಾಡಿ ಅದನ್ನ ಸಮಾಧಾನ ಮಾಡ್ತಾನೆ. ಆವಾಗ ಸಮಾಧಾನ ಮಾಡುವಾಗ ನೀನು ವಿಷವೆಲ್ಲ ತೆಗಿ, ನಿನ್ನ ಒಂದು ಈ ದಿನವನ್ನ ಆಚರಣೆ ಮಾಡಿಸ್ತೇವೆ ಅಂತ. ಒಂದೊಂದು ನಾಗನದ್ದು ಕಥೆಗಳು ಒಂದೊಂದು ರೀತಿಯ ಒಳ್ಳೆ ಒಂದು ಮೌಲ್ಯ ಇರುವಂತ ಒಂದು ವಿಷಯವನ್ನ ಮಕ್ಕಳಿಗೆ ತಲುಪಿಸ್ತಾ ಇದೆ. ಇದು ಹಿಸ್ಟ್ರಿ ಅಂತ ಹಳೆ ಕಾಲದಲ್ಲೇ ನಿಂತು ಹೋಯ್ತು ಅಂತಲ್ಲ, ಇನ್ನೂ ಸಹ ಮುಂದೆ ನಾವು ಹೀಗೆ ವಿಷ ಬೆರೆಸುವಂತದ್ದು ನಾವು ಮನುಷ್ಯತ್ವ ಅಂದ್ರೆ ನಮ್ಮ ನಡವಳಿಕೆಯಿಂದ ಸಹ ಆಗ್ಬಾರ್ದು. ಬೇರೆಯವರಿಗೆ ಕಷ್ಟ ಕೊಡುವಂಥದ್ದು ಅದೆಲ್ಲ ನಿಲ್ಲಿಸ್ಕೋಬೇಕು. ನಾವು ನಮ್ಮ ಸಮೂಹವನ್ನ ಒಳ್ಳೇದು ಮಾಡ್ಲಿಕ್ಕೆ ಏನು ಉಂಟು ಅದನ್ನ ಮಾಡಬೇಕು ಅನ್ನೋದು ಯುವ ಸಮೂಹಕ್ಕೆ ಆವಾಗಲೇ ಅದನ್ನ ತಿಳಿಸಿದ್ದಾರೆ ಅಂತ ಅನಿಸ್ತದೆ. ಮತ್ತೆ ಅದೇ ಈಗ ಹಾವಿಗೆ ಪರೀಕ್ಷಿತ್ ಮಹಾರಾಜನ ಕತೆ ಕೇಳಿದ್ರೆ ಆ ಹಾವು ಬೇರೆ ರೂಪ ತಾಳಿ ಬರ್ತಾ ಉಂಟು. ಆ ಹಾವಿಗೆ ಎಂತ ಒಂದು ಪವರ್, ಶಕ್ತಿ ಇದೆ ಅಂದ್ರೆ ಮನುಷ್ಯನಾಗಿಯೂ ಕಾಣಿಸ್ತದೆ, ಹಾವಾಗಿಯೂ ಇರ್ತದೆ. ಎಲ್ಲರಿಗೂ ಅಂದ್ರೆ ಈಗ ಪ್ರಾಣಿ ಅಥವಾ ಒಂದು ಮನುಷ್ಯ ಭೇದ ನೋಡ್ಬೇಡ ಅಂತ ಹೇಳುವಂತದ್ದು ಆಯ್ತು. ಅಲ್ಲಿ ಪ್ರಾಣಿ ಅಂತ ಅದು ಕೆಳಗಿತ್ತು ಅಂತ ಅದನ್ನ ಒಂದು ಇನ್ಫೀರಿಯರ್ ಆಗಿ ನೋಡುದು, ಅದನ್ನ ಹೊಡೆಯುವುದು ಬಡಿಯುವುದು ಮಾಡಬಾರದು. ಅದಕ್ಕೂ ಒಂದು ಸಮಾನವಾದ ಒಂದು ಸ್ಟೇಟಸ್ ಕೊಡಬೇಕು. ಮತ್ತೆ ಮಕ್ಕಳು ಬಂದು ಇವರು ದೊಡ್ಡವರು, ಅವರು ಚಿಕ್ಕವರು, ಅವರಲ್ಲಿ ಅಂತರ ಕಂಡಲ್ಲಿ ಮಾತ್ರ ನಾವು ಒಳ್ಳೆ ರೀತಿಯಲ್ಲಿ ನಡಿಬೇಕು ಅಂತಿಲ್ಲ. ಎಲ್ಲರಿಗೂ ಒಂದೇ ರೀತಿಯ ಒಂದು ಮರ್ಯಾದೆಯನ್ನ ಕೊಟ್ಟು ಅವರಲ್ಲಿ ಒಂದು ಎಲ್ಲ ಒಂದು ಒಳ್ಳೆತನ, ಗುಡ್ ವರ್ಚ್ಯೂಸ್ ನ ಬೆಳೆಸ್ಕೋಬೇಕು. ಈ ನಾಗನಲ್ಲೂ ಕೂಡ ಬೇರೆ ಬೇರೆ ನಾಗಗಳೆಲ್ಲ ಇದ್ದಾವೆ, ತಕ್ಷಕ ಇತ್ಯಾದಿಗಳ ನಾಗಗಳೆಲ್ಲ. ಹೌದು, ಆಯಾಯ ನಾಗಗಳ ಆರಾಧನೆಯಿಂದ ಆಯಾಯ ಫಲಗಳು ಸಿದ್ಧಿಸುತ್ತವೆ. ಅದೇ ಒಂದೊಂದು ನಾಗಗಳ ಕಥೆಯಿಂದ ಒಂದೊಂದು ರೀತಿಯ ನಮಗೆ ಒಂದು ಪಾಠ ಆಗ್ತಾ ಇದೆ ಅಂತ. ವಾಸುಕಿ ಅದು ಮತ್ತೆ ಅನಂತ ಶೇಷ ಅದು ಯಾವಾಗ ಅದ್ರ ಬಾಲವನ್ನ ಬಿಡಿಸ್ತದೋ ಆವಾಗ ಯೂನಿವರ್ಸ್ ನಿಂತು ಹೋಗ್ತದೆ ಅಂತ ಹೇಳ್ತಾರೆ. ಸೊ ಎಲ್ಲಿ ತನಕ ಅದು ಅಲ್ಲೇ ತಿರುಗಿ ರೌಂಡ್ ಆಗಿದೆಯೋ ಅಲ್ಲಿ ತನಕ ನಾವು ಬಚಾವು. ಸೊ ಪ್ರಾಣಿಗಳು ಅಂತ ಪ್ರಾಣಿಗಳನ್ನ ಇದು ಮಾಡೋದು ಬೇಡ. ಹಾಗೆ ವಾಸುಕಿ ಬಂದು ಒಂದು ಉಪಕಾರಕ್ಕೆ ನಮಗೆ ಸಮುದ್ರ ಮಂಥನ ಮಾಡಿದಾಗ ವಿಷ ಬಂದಿತ್ತು. ವಿಷ ಬಂದದ್ದ ನಮ್ಮ ಶಿವ ತಕೊಂಡ, ಉಳಿದದ್ದನ್ನ ಹಾವು ತಕೊಂಡಿದೆ. ಸೊ ಅಲ್ಲಿ ನಮಗೆ ಅದು ನೆಲದಲ್ಲಿ ಬಿದ್ದು ಆ ವಿಷ ಇಡೀ ಭೂಮಿಗೆ ಬರುವುದನ್ನ ತಡೆ ಮಾಡಿ ಅದು ತಕೊಂಡಿದೆ. ಆತರ ನಾವು ಕೆಟ್ಟದ್ದು ಬರುವುದಂತ ಇದ್ರೆ ನಾವು ಆದಷ್ಟು ಎಲ್ಲರಿಗೂ ಕೊಡುವ ಅಂತ ಎಣಿಸದೆ ನಾವು ಆದಷ್ಟು ಅದನ್ನ ಎಲ್ಲರೂ ಬಚಾವಾಗ್ಲಿ, ನಾವು ಅದನ್ನ ತಗೊಳ್ಳುವಂತ ಒಂದು ಒಳ್ಳೆ ಇದನ್ನ ಗುಣವನ್ನು ಅದು ಹೇಳ್ತಾ ಇದೆ. ನಾಗರ ಆರಾಧನೆ ಒಂದು ರೀತಿಯಲ್ಲಿ ಸಾಮಾಜಿಕವಾದಂತಹ ಕಾಳಜಿಯನ್ನು ಕೂಡ ನಮ್ಮ ಎಚ್ಚರಿಸುವ ಹಿನ್ನೆಲೆಯಲ್ಲಿ ಹೋಗ್ತದೆ. ಮತ್ತೆ ಈ ನಾಗ ನೃತ್ಯ ಅಥವಾ ಈ ನಾವು ಕಾಣುವಂತ ಈ ಡಕ್ಕೆ ಬೆಲ್ಲಿ, ನಾಗಮಂಡಲ, ಇಲ್ಲಿ ನಾವು ಒಂದು ಪ್ರಕೃತಿ ಪುರುಷರ ಖಂಡಿತ ಎಪ್ರಿಸಿಯೇಷನ್ ಆಫ್ ಏಸ್ಥೆಟಿಕ್ ಸೆನ್ಸ್ ಅಂದ್ರೆ ಸೌಂದರ್ಯ ಪ್ರಜ್ಞೆ ಇಲ್ಲಿ ನಾವು ಕಾಣ್ತೇವೆ ಒಂದು ಫೈನ್ ಆರ್ಟ್ ಫಾರ್ಮ್ ಅಲ್ಲಿ. ಈಗ ಹೇಗೆ ನಮ್ಮಲ್ಲಿ ತುಳುನಾಡಲ್ಲಿ ಯಕ್ಷಗಾನ, ದೈವಾರಾಧನೆ ಇದೆ, ಅದೇ ರೀತಿ ಈ ನಾಗರಾಧನೆ, ಈ ನಾಗಮಂಡಲ, ದಕ್ಕೆಬಲಿಯಲ್ಲಿ ಆ ಪ್ರಕೃತಿ ಪುರುಷರ ಸಮಾಗಮ ಅಂತ ಇದೆ ನೋಡಿ.
ಅದರಲ್ಲಿ ನಾವು ಒಂದು ಅದ್ಭುತವಾದ ಒಂದು ಫೈನ್ ಆರ್ಟ್ಸ್ ಅನ್ನು ಕಾಣ್ತೇವೆ. ಆ ಒಂದು ದೃಷ್ಟಿಕೋನದಲ್ಲಿ ಕಲಾತ್ಮಕವಾಗಿಯೂ ನಾವು ಅದನ್ನು ಹೌದು. ಕಾಣ್ತೇವೆ. ಅದನ್ನು ನಾವು ಮಕ್ಕಳಲ್ಲಿ ವರ್ಷಕ್ಕೊಮ್ಮೆ ನಡೆಯುವಂತಹ, ವರ್ಷಕ್ಕೊಮ್ಮೆ ಆದ್ರೂ ಮಕ್ಕಳನ್ನು ಡಕ್ಕೆ ಬಲಿ ಒಂದು ಅರ್ಧ ಮುಕ್ಕಾಲು ತಾಸಾದ್ರೂ ಮಕ್ಕಳಿಗೆ ನೋಡಿ ಇದು ಅಂತ ತೋರಿಸಬೇಕು. ಇವತ್ತಿನ ಆಧುನಿಕವಾದಂತಹ ಮನೋರಂಜನಾ ಮಾಧ್ಯಮಗಳ ಮುಂದೆ ಅಥವಾ ಮನೋರಂಜನಾ ನೆಲೆಗಳ ಮುಂದೆ ನಾವು ಧಾರ್ಮಿಕವಾದಂತಹ ಮತ್ತೆ ಪುರಾತನವಾದಂತಹ ಸಂಸ್ಕೃತಿಯನ್ನ ಕಲಾತ್ಮಕ ನೆಲೆಯಲ್ಲಿ ಪೋಣಿಸುವಂತಹ ಕೆಲಸ, ಇದೆಲ್ಲ ಮನಸ್ಸನ್ನು ಅರಳಿಸುವಂತದ್ದು, ಮನಸ್ಸನ್ನು ಕೆರಳಿಸುವಂತದ್ದಲ್ಲ. ಈಗಿನ ಎಲ್ಲವೂ ಕೂಡ ಹೆಚ್ಚಾಗಿ ಕೆರಳಿಸುವಂತದ್ದಿದೆ. ಇಂತಹ ಧಾರ್ಮಿಕ ಸ್ಪರ್ಶ ಇರುವಂತಹ ನಮ್ಮ ಕಲಾತ್ಮಕವಾದಂತಹ ಬದುಕು ಮನುಷ್ಯತ್ವವನ್ನ ಜೊತೆಗೆ ಮನಸ್ಸನ್ನ ಅರಳಿಸುವಂತಹ ನಿಟ್ಟಿನಲ್ಲಿ ಈ ನಾಗರ ಪಂಚಮಿ ಅನ್ನೋದು ಕಲೆ, ಭಕ್ತಿ ಎಲ್ಲ ಒಂದು ಪರಿಣಾಮಗಳನ್ನು ತಗೊಂಡು ನಾಗನ ಪೂಜೆಯ ಸಂದರ್ಭದಲ್ಲಿ ಈ ಡೆಕ್ಕೆ ಬಲಿ ಅಥವಾ ಈ ನಾಗಮಂಡಲದಲ್ಲಿ ಆ ಮಂಡಲವನ್ನ ರಚಿಸ್ತಾರೆ. ಅದನ್ನು ಕೂಡ ಬಹಳ ಕಲಾತ್ಮಕವಾಗಿ ಮಾಡ್ತಾರೆ. ಅಲ್ಲಿಯೂ ಕೂಡ ನೈಸರ್ಗಿಕವಾದಂತಹ ನಿಸರ್ಗದತ್ತವಾದಂತಹ ಬಣ್ಣಗಳನ್ನ ಬಳಸಿ ಆ ಮೂಲಕವಾಗಿ ಮಂಡಲವನ್ನ ಮಾಡಿದ್ರೆ ನಾಗನಿಗೂ ಕೂಡ ಪ್ರೀತಿ ಆಗ್ತದೆ. ಅಂದ್ರೆ ಪ್ರಾಕೃತಿಕವಾದಂತಹ ಧರ್ಮವನ್ನ ನಾವು ಕೂಡ ಮುಂದುವರಿಸಿದ ಹಾಗಾಗ್ತದೆ. ಇಂತಹ ಹಿನ್ನೆಲೆಯಲ್ಲಿ ಈಗ ನಾವು ಸಾಧಾರಣವಾಗಿ ಆಧುನಿಕವಾದಂತಹ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೇವೆ. ನಮಗೆ ಧಾರ್ಮಿಕ ಆಚರಣೆಗಳು ಇವತ್ತು ಕೆಲವೊಂದು ಕಡೆ ಹಾಸ್ಯಾಸ್ಪದವಾಗಿ ಕಂಡು ಬರ್ತಾ ಇವೆ, ಅಥವಾ ಮುಂದಿನ ತಲೆಮಾರು ಅದನ್ನ ಯಾವ ರೀತಿಯಲ್ಲಿ ಸ್ವೀಕರಿಸ್ತದೆ ಎನ್ನುವಂತಹ ಗೊಂದಲ ಇದೆ. ಇಂತಹ ನೆಲೆಯಲ್ಲಿ ಈ ನಾಗರ ಪಂಚಮಿ ಆ ಮೂಲಕವಾಗಿ ಮಕ್ಕಳಲ್ಲಿ ಇಂತಹ ಒಂದು ಪ್ರವೃತ್ತಿ ಬೆಳಿಬೇಕು ಅಂತಾದ್ರೆ ಯಾವ ಎಲ್ಲ ನೆಲೆಗಳಲ್ಲಿ ಮಕ್ಕಳಿಗೆ, ಈಗ ಶಿಕ್ಷಣದ ಜೊತೆಯಲ್ಲಿ ಮಾತ್ರ ಅಲ್ಲ, ಒಂದು ಕುಟುಂಬದ ನೆಲೆಯಲ್ಲೂ ಕೂಡ ಹಿರಿಯರು ಯಾವ ರೀತಿಯಲ್ಲಿ ಆ ಮಕ್ಕಳಿಗೆ ಈ ವಿಚಾರಗಳನ್ನ ತಿಳಿಸಬೇಕು? ನೋಡಿ, ಮುಖ್ಯವಾಗಿ ಈ ಆಧುನಿಕತೆ ಮತ್ತು ನಮ್ಮ ಪುರಾತನ ನಾವು ಹಿಂದಿನಿಂದಲೂ ಕಂಡ್ರೆ ಈಗಿನ ತನಕ, ಈಗಿನ ಆಧುನಿಕತೆಯ ವೈದ್ಯಕೀಯ ಇರ್ಬೋದು, ಶಿಕ್ಷಣ ಪದ್ಧತಿ ಇರ್ಬೋದು, ಈ ಥರ ಭೂಮಿಗೆ ಸಂಬಂಧಪಟ್ಟ ವ್ಯವಹಾರ ಇರ್ಬೋದು, ಎಲ್ಲ ವ್ಯವಹಾರಗಳಲ್ಲಿಯೂ ಅಲ್ಲಿ ಇಲ್ಲಿ ಕೆಲವೊಂದು ಲೋಪದೋಷಗಳಿವೆ. ಅದೇ ರೀತಿ ಎಲ್ಲಾದರೂ ಇಂತಹ ಆಚರಣೆಗಳಲ್ಲಿ ಕೆಲವು ಮಟ್ಟಿಗೆ ಕೆಲವೊಂದು ರೀತಿಯಲ್ಲಿ ಡಾಂಬಿಕತನ, ಲೋಪದೋಷ, ಅಲ್ಲಿ ಇಲ್ಲಿ ಕೃತಕತೆ ಕಂಡುಬಂದರು ಅದನ್ನೇ ಪ್ರಧಾನವಾಗಿರಿಸಿ ಯು ಕಾಂಟ್ ಜನರಲೈಸ್ ಎನಿಥಿಂಗ್. ಯಾವುದೇ ಇರ್ಬೋದು, ದೈವಾರಾಧನೆ ಇರ್ಬೋದು, ನಾಗಾರಾಧನೆ ಇರ್ಬೋದು, ಈ ಥರ ಈ ಸಾಂಪ್ರದಾಯಿಕ ಆಚರಣೆಯಲ್ಲಿ ಯಾವುದೋ ಒಂದು ಲೋಪವನ್ನು, ಕೃತಕತೆಯನ್ನೇ ನಾವು ಮುಂದೆ ಮಾಡಿ ಇದು ಎಲ್ಲವೂ ಡೋಂಗಿ, ಇದು ಎಲ್ಲವೂ ಕೃತಕತೆ, ಇದರಲ್ಲಿ ಏನು ವೈಜ್ಞಾನಿಕತೆ ಇಲ್ಲ ಅಂತ ಹೇಳುವಂಥದ್ದು ಅದು ಬಹಳ ದೊಡ್ಡ ಒಂದು ಮೂಢನಂಬಿಕೆ ಹೇಳ್ತೇವೆ. ಮೂಢನಂಬಿಕೆ ಅಂತ ಎಲ್ಲವನ್ನು ಜನರಲೈಸ್ ಮಾಡುವುದೇ ದೊಡ್ಡ ಮೂಢನಂಬಿಕೆ. ಹಿಂದಿನವರಿಗೆ ಅದು ವೈಜ್ಞಾನಿಕವಾಗಿ ಅದರ ಮಹತ್ವ ಏನು, ಅದರ ಮೌಲ್ಯವನ್ನು ತಿಳಿಯಪಡಿಸುವಷ್ಟು ಜ್ಞಾನ ಅವರಲ್ಲಿ ಇಲ್ಲದೇ ಇರ್ಬೋದು. ಹಾಗಂತ ನಮ್ಮಲ್ಲಿ ಆ ವಿವೇಕದ ವೈಚಾರಿಕ ಚಿಂತನೆ ಇದೆ ಅಲ್ವಾ, ನಾವು ಅದನ್ನು ಉಪಯೋಗಿಸಬೇಕು. ಅದರ ಬದಲು ನಾವು ಕೂಡ ಅದೆಲ್ಲ ಮೂಢನಂಬಿಕೆ ಹೇಳುವಂಥದ್ದು ಬಹಳ ಸಂಕುಚಿತ ಮನೋವೃತ್ತಿ. ನಾಗರ ಪಂಚಮಿ ಎನ್ನುವಂತಹ ಈ ಹಬ್ಬದ ಒಂದು ಆಚರಣೆ ಮೂಢನಂಬಿಕೆ ಅಲ್ಲ, ಅದು ಆಧುನಿಕ ಕಾಲದ ಅನೇಕ ನವ ಪೀಳಿಗೆ ಮೊದಲೇ ನಾವು ಚಿಕ್ಕದಿರುವಾಗವೇ ಆಚರಣೆ ಮಾಡುವಾಗ ನಮ್ಮ ಹಿರಿಯರು ಅದನ್ನ ಸರಿಯಾಗಿ ನಮಗೆ ಹೇಳಿಕೊಟ್ರೆ ನಮಗೆ ಈ ತಿಳುವಳಿಕೆ ಕರೆಕ್ಟ್ ಆಗಿ ಬರ್ತದೆ. ಅದು ಆದ್ರಿಂದ ಈಗಿನ ತಲೆಮಾರುಗಳಿಗೆ ನಾವು ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ ಇಂತಹ ಆಚರಣೆಗಳ ವಿಶಿಷ್ಟತೆಯನ್ನ, ಆಧ್ಯಾತ್ಮಿಕ ಅನುಭೂತಿಯನ್ನ, ಸಾಮಾಜಿಕ ಕಾಳಜಿಯನ್ನ, ಧಾರ್ಮಿಕ ಎಲ್ಲ ವಿಚಾರಗಳನ್ನ ನಾವು ತಿಳಿಕೊಡಬೇಕಾದಂತಹ ಅಗತ್ಯತೆ ಇದೆ. ಇಂತಹ ಹಿನ್ನೆಲೆಯಲ್ಲಿ ಈ ನಾಗರ ಪಂಚಮಿಯ ಶುಭ ಸಂದರ್ಭದಲ್ಲಿ ನೀವು ನಮ್ಮೊಟ್ಟಿಗೆ ಇದ್ದು ಈ ಪಂಚಮಿ ಪಟ್ಟಾಂಗದಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಮಾತುಗಳನ್ನ ಮತ್ತು ನಿಮ್ಮ ಚಿಂತನೆಗಳನ್ನ ಕೊಟ್ಟಿದ್ದೀರಿ. ಇಂತಹ ಸಂದರ್ಭದಲ್ಲಿ ನೀವು ಇಬ್ಬರಿಗೂ ಕೂಡ, ಧೀರಜ್ ಅವರಿಗೂ ಕೂಡ, ಶುಭಲಕ್ಷ್ಮಿ ಅವರಿಗೂ ಕೂಡ ಈ ವಾಹಿನಿಯ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಇದು ಪಂಚಮಿ ಪಟ್ಟಾಂಗ. ಮುಂದಿನ ವಿಶೇಷವಾದಂತಹ ನಾಗರ ಪಂಚಮಿಯ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ನಿಮ್ಮನ್ನ ತೊಡಗಿಸಿಕೊಂಡು ಆ ಮೂಲಕವಾಗಿ ಹಬ್ಬವನ್ನ ಸಂಭ್ರಮಿಸಿ ಎನ್ನುವುದಾಗಿ ಹೇಳ್ತಾ ಬರ್ತೇನೆ. ನಮಸ್ತೆ.